ಎಸ್ ನಮಸ್ಕಾರ ವೀಕ್ಷಕರೇ, ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ತೇಜಸ್ ಬಂಗೇರ. ಭಾಳ ಪ್ರಮುಖವಾಗಿ ನಾವುಗಳು ಗಮನಿಸಬೇಕು, ಲಾಕ್ಡೌನ್ ಪ್ರಾರಂಭವಾದಾಗಿನಿಂದ ಒಂದಷ್ಟು ಸಂಘ ಸಂಸ್ಥೆಗಳು ಬಡ ಜನರ ಸಹಾಯಕ್ಕಾಗಿ ನೊಂದವರ ಒಂದಷ್ಟು ಬಾಳಿನಲ್ಲಿ ಬೆಳಕನ್ನು ತುಂಬುವಂಥ ಕೆಲಸಗಳನ್ನು ಮಾಡಿದೆ. ಆದರೆ ಇವತ್ತು ನಾವು ನಿಮಗೆ ಪರಿಚಯಿಸ್ತಿರುವಂಥ ಸಂಸ್ಥೆ ಹಲವಾರು ವರ್ಷಗಳಿಂದ ಅತ್ಯುತ್ತಮ ಕೆಲಸಗಳನ್ನು ಮಾಡಿಕೊಂಡು ಕಳೆದ ಸ್ವಲ್ಪ ಸಮಯಗಳಿಂದ ಒಂದು ಸಂಸ್ಥೆಗೆ ಒಂದು ಹೆಸರನ್ನು ಇಟ್ಟುಕೊಂಡು ಆ ಮೂಲಕವಾಗಿ ಜನರಿಗೆ ಅವರಿಗೆ ಯಾವತ್ತೂ ಕೂಡ ಅವರಿಗೆ ಅನ್ನದ ಬೆಲೆ ಏನು, ಅದ್ರ ಜೊತೆಗೆ ಜನರಿಗೆ ಅನ್ನದ ಬೆಲೆ ಏನು, ಯಾರಿಗೆಲ್ಲ ಅನ್ನದ ಅವಶ್ಯಕತೆ ಇದೆ, ಆಹಾರದ ಅವಶ್ಯಕತೆ ಇದೆ ಅಂತವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರ ಟ್ಯಾಗ್ಲೈನ್ ಭಾಳ ಚೆನ್ನಾಗಿದೆ, ಹಸಿದವರ ಬಾಳಿನ ಆಶಾಕಿರಣ ಅನ್ನುವಂಥ ಒಂದು ಟ್ಯಾಗ್ಲೈನ್ ಅಂಡರ್ನಲ್ಲಿ ಉಡುಪಿ ಹೆಲ್ಪ್ಲೈನ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಸಂಸ್ಥೆಯನ್ನು ಬೆಳೆಸಿಕೊಂಡು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಲಾಕ್ಡೌನ್ನ ಸಮಯಕ್ಕೆ ಬಂದರೆ ಲಾಕ್ಡೌನ್ನ 7 ವಿವಿಧ ಯೋಜನೆಗಳ ಮೂಲಕ 250ಕ್ಕೂ ಅಧಿಕ ಕುಟುಂಬಗಳಿಗೆ ಫುಡ್ ಕಿಟ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ದಾನಿಗಳ ಸಹಾಯದೊಂದಿಗೆ ಅದರ ಜೊತೆಗೆ ಅವರ ಸಂಸ್ಥೆಯ ಸದಸ್ಯರ ಸಹಕಾರದೊಂದಿಗೆ ಭಾಳಷ್ಟು ಸಹಕಾರಗಳನ್ನು ಮಾಡಿದವರು. ನಮ್ಮ ಜೊತೆ ಸೇರಿಕೊಂಡು ಒಂದಷ್ಟು ಮಕ್ಕಳ ಆರೋಗ್ಯ ಚಿಕಿತ್ಸೆಗಾಗಿ ಕೂಡ ಸಹಕಾರವನ್ನು ಕೊಟ್ಟಂಥ ಸಂಸ್ಥೆ ಇದು. ಈ ಸಂಸ್ಥೆಯ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಹೇಶ್ ಪೂಜಾರಿ ಹೂಡೆ ಅವರಿದ್ದಾರೆ. ಅದ್ರ ಜೊತೆ ಉಪಾಧ್ಯಕ್ಷರಾಗಿರುವಂಥ ಧನುಷ್ ಶೆಟ್ಟಿ ಹೊಳೆಬಾಗಿಲು, ಅದ್ರ ಜೊತೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಫೀಕ್ ಕಲ್ಯಾಣ್ಪುರ ಅವರಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂಥ ಸಮಯ. 3 ಜನ ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಮೊದಲಾಗಿ ನಾನು ಮಹೇಶ್ ಅವರಿಂದ ಪ್ರಾರಂಭಿಸಿದ್ದೀನಿ ಸರ್. ಸಂಸ್ಥೆಯ ಬಗ್ಗೆ ಚುಟುಕಾಗಿ ಏನು ಹೇಳ್ತೀರಾ? ಸಂಸ್ಥೆ ಆಗಸ್ಟ್ 23ನೇ ತಾರೀಕು 2018 ವಾಟ್ಸಪ್ ಗ್ರೂಪ್ ಆಗಿ ತೆರೆಯಿತು. ತೆರೆದು ನಾವು ಸಾಧಾರಣ ಈಗ 2 ವರ್ಷ ತಲುಪ್ತಾ ಬಂತು. ಹೆಚ್ಚು ದಿನ ಎಲ್ಲ ಸುಮಾರು ಅಂದರೆ ಇನ್ನು ಮೊನ್ನೆ ಇದರಲ್ಲಿ ಒಂದು 250 ಕುಟುಂಬಕ್ಕೆ ಜಾಸ್ತಿ ಕಿಟ್ಟನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಾವು ಒಂದು 25,000 ಜನರ ಮೇಲೆ ಉಳಿದಂಥ ಆಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಸರ್ವಧರ್ಮೀಯರ ಒಂದು ಹಬ್ಬವನ್ನು ಉಡುಪಿ ಹೆಲ್ಪ್ಲೈನ್ ಮೂಲಕ ಆಚರಿಸ್ತಾ ಇದ್ದೇವೆ ನಾವು. ಎಸ್, ಖಂಡಿತ. ಅದರ ಜೊತೆಗೆ ನಾವು ರಫೀಕ್ ಅವರಲ್ಲಿ ಕೇಳಬೇಕು ಸರ್, ನಾವು ಗಮನಿಸಿದರೆ ನೀವು ನಿಮಗೆ ಇರುವಂಥ ಸಮಸ್ಯೆಯನ್ನು ಮರೆತು ಬೇರೆಯವರಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ರಿ. ಇದರ ಬಗ್ಗೆ ನಾನು ಮೊದಲನೇದಾಗಿ ಕೇಳಬೇಕು ಸರ್, ಏನು ಹೇಳ್ತೀರಾ? ಆ್ಯಕ್ಚುಲಿ ನನ್ನ ಸಮಸ್ಯೆ ಒಂದು ಸಮಸ್ಯೆನೇ ಅಲ್ಲ. ಯಾಕೆಂದರೆ ನಾವು ಸಂಸ್ಥೆ ಪ್ರಾರಂಭದಿಂದನೂ ಅನಾಥ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕೆನ್ನುವ ಉದ್ದೇಶದಿಂದ ನಾವು ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಹಾಗೆ ಅಲ್ಲಿಗೆ ಹೋಗಿ ನೋಡುವಾಗ ಯಾರೋ ಒಬ್ಬರಿಗೆ ಒಬ್ಬ ವ್ಯಕ್ತಿಗೆ ತನ್ನ ಸಮಸ್ಯೆ ದೊಡ್ಡದೆಂತ ಅನಿಸಿರ್ತದೆ. ಬಟ್ ಅಂಥ ಕಡೆಗೆ ಹೋಗಿರುವಾಗ ಕೆಲವರಿಗೆ ಊಟದ ವ್ಯವಸ್ಥೆ ಇರುವುದಿಲ್ಲ, ಕೆಲವರಿಗೆ ತಂದೆ ತಾಯಿ ಇರುವುದಿಲ್ಲ, ಕೆಲವರಿಗೆ ಎಲ್ಲವೂ ಇಲ್ಲದಾಗಿದ್ದವರು ಕೂಡ ಇದ್ದಾರೆ ಆ ಅನಾಥಾಶ್ರಮದಲ್ಲಿ ಮತ್ತು ವೃದ್ಧಾಶ್ರಮಕ್ಕೆಲ್ಲ ಹಾಕಿದಾಗ. ಆಗ ನಮ್ಮ ಸಮಸ್ಯೆ ಅಂತ ಏನು ತೋರಲಿಲ್ಲ ನನಗೆ ಸಮಸ್ಯೆ ಅಂತ ಎನಿಸ್ತಿಲ್ಲ. ನಾನು ನೋಡುವವರ ದೃಷ್ಟಿಯಲ್ಲಿ ಇರ್ಬೋದು, ಬಟ್ ನಾನು ಎನಿಸ್ತಿಲ್ಲ ಹಾಗೆ. ಖಂಡಿತ. ಎಸ್, ಧನುಷ್ ಶೆಟ್ಟಿ ಹೊಳೆಬಾಗಿಲು ಅವರಲ್ಲಿ ಸೊ ಈಗ ಉಪಾಧ್ಯಕ್ಷರಾಗಿದ್ದುಕೊಂಡು ಸಂಸ್ಥೆಯ ಒಂದಷ್ಟು ಸ್ಥಾನವನ್ನು ವಹಿಸಿಕೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ? ತುಂಬಾ ಖುಷಿ ಅನಿಸ್ತಿದೆ. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಗೊಂದಲ ಇತ್ತು, ಹೇಗಾಗ್ತದೆ ಮುಂದೆ, ಹೇಗೆ ನಡೆದು ಹೋಗ್ತದೆ. ಆಕ್ಚುಲಿ ಎಲ್ಲ ತರ ಈಗ ಸೋಷಿಯಲ್ ವರ್ಕ್ ಟೀಮ್ಗಳು ತುಂಬಾ ಇದೆ. ಬಟ್ ಎಂತ ಕೇಳಿದ್ರೆ ಈಗವಾಗ ಮಾಡಿದ್ರೆ ಒಂದು ಸಕ್ಸಸ್ ಸಿಗ್ಬೇಕು. ಆಕ್ಚುಲಿ ಇವಾಗ ನಾವು ಹೇಳ್ತಿದ್ದೇವೆ ನಮ್ಗೊಂದು ಸಕ್ಸಸ್ ಸಿಕ್ಕಿದೆ, ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಬೆಳೆಯೋದ್ರ ಜೊತೆಗೆ ಇನ್ನೊಂದು 4 ಜನನ ಬೆಳೆಸ್ಬೇಕು. ನಾನು ಮಹೇಶ್ ಅವರಲ್ಲಿ ಕೇಳ್ಬೇಕು ಸರ್. ಸೊ ಲಾಕ್ಡೌನ್ಗಿಂತ ಮೊದಲಿನ ಒಂದಷ್ಟು ಕಥೆಗಳನ್ನು ಕೇಳಬೇಕು. ಬಹಳಷ್ಟು ಸಂಸ್ಥೆಗಳ ನಾವು ಬಗ್ಗೆ ಗಮನಿಸ್ತೇವೆ ಲಾಕ್ಡೌನ್ ಸಮಯದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಆದರೆ ನಿಮ್ಮ ಸಂಸ್ಥೆಯ ಬಗ್ಗೆ ನೋಡಿದ್ರೆ ಹಲವಾರು ಮಕ್ಕಳಿಗೆ ಇಲ್ಲಿವರೆಗೆ ಸಹಾಯವನ್ನು ಮಾಡಿಕೊಂಡು ಬಂದಿದ್ದೀರಿ. ಸೊ ಸಂಸ್ಥೆಯಲ್ಲಿ ಯಾರೆಲ್ಲ ಮಕ್ಕಳಿಗೆ ಏನೆಲ್ಲ ಕೊಡ್ತಾ ಬಂದಿದ್ದೀರಿ ಸರ್? ನಾವಂದ್ರೆ ಒಂದು ಚಿಕಿತ್ಸೆಗೆ ನಿಯಾರಿಕ್ ಅನ್ನುವಂಥ ಗರಡಿ ಮಜಲಿನ ಮಗು, ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ನ ಮಗುವಿಗೆ ನಾವು ಬೆಂಗರೆ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ, ಅದೇ ರೀತಿ ಬೀಚ್ ಉತ್ಸವದಲ್ಲಿ ಸುಮಾರು 38,000 ಕಲೆಕ್ಷನ್ ಮಾಡಿ ಕೊಡ್ತು. ಅದೇ ನಂತರ ಸನ್ವಿತ್ ದೇವಾಡಿಗ ಕಾರ್ಕಳದ ಮಗು, ಅಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದರ್ತಿ, ಅಲ್ಲಿ ಸುಮಾರು 59,000 ಅಮೌಂಟನ್ನು ನಾವು ಕೊಟ್ಟಿದ್ದೇವೆ. ಎಸ್, ಅದರ ಜೊತೆಗೆ ಸರ್ ಇದನ್ನು ನಾವುಗಳು ಗಮನಿಸಿದರೆ ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳೋದು ಅಂತಿದ್ರೆ ಎಲ್ಲರೂ ಕೂಡ ದುಡಿದು ಕೆಲಸಕ್ಕೆ ಹೋಗುವಂಥವ್ರು, ಯಾರು ಕೂಡ ಶ್ರೀಮಂತ ವರ್ಗದವರು ನಿಮ್ಮ ಸಂಸ್ಥೆಯಲ್ಲಿ ಇಲ್ಲ. ಆದರೂ ಕೂಡ ನೀವುಗಳು ಭಾಳಷ್ಟು ಅನ್ಯೋನ್ಯತೆಯಿಂದಿದ್ದೀರಿ. ಸಂಸ್ಥೆಯನ್ನು ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ ಸರ್? ಅಧಿಕಾರದ ಆಸೆ ಬಂದರೆ ಭಾಳ ಕಷ್ಟ ಬೀಳುತ್ತೆ. ನಾವು ಎಲ್ಲೂ ಕೂಡ ಇವತ್ತು ಹೆಸರಿಗೆ ಒಂದು ಸಂಸ್ಥೆ ಅಂದರೆ ರಿಜಿಸ್ಟರ್ಡಿಗೆ ಅಧ್ಯಕ್ಷ ಬೇಕು, ಉಪಾಧ್ಯಕ್ಷ ಬೇಕು, ಕಾರ್ಯದರ್ಶಿ ಬೇಕು, ಸದಸ್ಯ ಬೇಕಂತ. ಇಲ್ಲಿ ಎಲ್ಲರೂ ಕೂಡ ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು, ಅಧಿಕಾರದ ಆಸೆಗಿಲ್ಲ. ಪ್ರತಿಯೊಬ್ಬರು ಸರ್ವಸಾಮಾನ್ಯ ರೀತಿಯಲ್ಲಿ ನಾವು ಸದಸ್ಯರಾಗಿ ಇಲ್ಲಿ ದುಡಿತಾ ಇದ್ದೇವೆ. ಎಸ್, ಖಂಡಿತ. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ, ಆಮೇಲೆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ. ಎಸ್, ವಿನೋದ್ ಮಂಚ್ ಅವರು ಈ ಸಂಸ್ಥೆಯ ಕುರಿತಾಗಿ ಏನು ಹೇಳ್ತೀರಾ ಮೊದಲನೇದು? ಎಸ್, ಕೇಳ್ತಿದೆ ಸರ್, ಹೇಳಿ. ಈ ಸಂಸ್ಥೆಯ ಕುರಿತಾಗಿ ಏನು ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಹಲವಾರು
ಎಸ್ 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 ಖಂಡಿತ. ಸೊ ಸಾಮಾಜಿಕವಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಸಂಸ್ಥೆಯ ಕುರಿತಾಗಿ ಮುಂದಿನ ಅವರ ಯೋಜನೆಗಳು, ಅವರ ಮುಂದಿನ ಸೇವಾ ಯೋಜನೆಗೆ ಏನು ಶುಭ ಹಾರೈಸ್ತೀರಾ ಸರ್? ಹೌದು, ಪ್ರಥಮವಾಗಿ ಮಹೇಶ್ ಪೂಜಾರಿ ಅವರಿಗೆ ನನ್ನ ಪರವಾಗಿ ಒಂದು ನಮಸ್ಕಾರ ಹೇಳ್ತಿದ್ದೇನೆ. ಆ ಸಂಸ್ಥೆಯ ಅಧ್ಯಕ್ಷರಾಗಿ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಗೆ ಅವರು ಪರಿಚಯ ಪರಿಚಯ ಆಯ್ತು ಗೊತ್ತಿಲ್ಲ. ವಿನೋದ್ ಮಂಜಿ ಹೌದು, ನಮಗೆ ಗೌರವಿಸಿದ್ದಾರೆ. ಖಂಡಿತ. ಸೊ ನಾವುಗಳು ಇನ್ನೊಂದು ಗಮನಿಸಬೇಕು ವಿನೋದ್ ಅವರೇ, ಬಹಳ ಪ್ರಮುಖವಾಗಿ ನಿಮ್ಮದು ಕೂಡ ಒಂದು ಸಾಮಾಜಿಕ ವಿನೋದ್ ಅವರೇ ಕೇಳ್ತಿದ್ಯಾ? ಎಸ್ ಸರ್, ನಿಮ್ಮ ಸಂಸ್ಥೆಯ ಕುರಿತಾಗಿ ಹೇಳಬೇಕು ಅಂದ್ರೆ ನೀವು ಒಂದು ಸಾಮಾಜಿಕ ಸಂಸ್ಥೆ ಆಗಿದ್ದುಕೊಂಡು ಅವರಿಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ರಿ. ಸೊ ಅವರ ಮುಂದಿನ ಸೇವಾ ಭವಿಷ್ಯಕ್ಕೆ ಏನು ಶುಭ ಹಾರೈಸ್ತೀರಾ ಸರ್? ಅವರು ಇನ್ನು ಕೂಡ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ತುಂಬಾ ಆಸಕ್ತಿ ಇದ್ದಾರೆ ಅವರನ್ನು ಅವರ ತಮ್ಮಿಂದ ಎಷ್ಟು ಆಗ್ತದ ಅಷ್ಟು ಮಾಡಿದ್ರೆ ಇನ್ನೊಂದಿಗೆ ನಾವು ಸಹ ಇದ್ದೇವೆ. ಯಾಕಂದ್ರೆ ಒಂದು ಬಡವರನ್ನು ಇದ್ದವರಿಗೆ ಯಾರು ಕೊಡ್ತೇವೆ, ಬಡವರಿಗೆ ಸ್ವಲ್ಪ ಈ ಟೈಮಲ್ಲಿ ಕಷ್ಟವೇ, ಅದನ್ನು ನಾವು ಗುರುತಿಸಿಕೊಂಡು ಎಂತವ್ರು ಮಾಡಿದ್ರೆ ಅವರೊಟ್ಟಿಗೆ ನಾವು ಕೂಡ ಕೈಗೂಡಿಸಿದ್ರೆ ಅವರಿಗೂ ಕೂಡ ಒಂದು ಸುಲಭ ಆಗ್ತದೆ. ಅವರ ಕಾರ್ಯಗಳು ಯಶಸ್ವಿ ಆಗ್ಲಿ, ಇನ್ನೂ ಸಹ ಉತ್ತಮವಾದ ಸಮಾಜಮುಖಿ ಕಾರ್ಯ ಅವರಿಂದ ಆಗ್ಲಿ ಅನ್ನೋ ಹಾರೈಸ್ತೇನೆ. ಖಂಡಿತ. ಹಾಗೇನೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಿನೋದ್ ಅವರೇ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಸರ್, ನಾನು ರಫೀಕ್ ಅವರಲ್ಲಿ ಕೇಳಬೇಕು ಸರ್. ಸೊ ಯಾವ ರೀತಿಯ ಸ್ಟಾರ್ಟಿಂಗಲ್ಲಿ ಪ್ಲಾನಿಂಗ್ ಮಾಡ್ತೀರಾ? ಈ ಮಗುವಿಗೆ ಇವತ್ತು ನಾವುಗಳು ಹೆಲ್ಪ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ತೀರಿ, ಹೇಗೆಲ್ಲ ಡಿಸೈಡ್ ಮಾಡ್ತೀರಾ ಸರ್? ಮೊದಲನೇದಾಗಿ ಈಗ ಅಂದರೆ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಲೋ ಇದೆ. ಹಾಗಾಗಿ ತುಂಬ ದಾನಿಗಳ, ನಮ್ಮ ಸಹಕಾರ ಅಂತ ಹೇಳೋದ್ರಕ್ಕಿಂತ ದಾನಿಗಳ ಸಹಾಯದಿಂದ ನಾವು ಕೊಟ್ಟಿದ್ದೇವೆ. ಯಾವುದಾದ್ರೂ ಒಂದು ಯಾವುದೇ ಜಾತಿ ಧರ್ಮ ನೋಡುವುದಿಲ್ಲ. ಯಾವುದಾದ್ರೂ ಒಂದು ಮಗುವಿಗೆ ಮೇಜರ್, ಈಗ ಕೆಲವೊಂದು ಲಿಸ್ಟ್ ಬರ್ತದೆ, ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಯಾರಿಗೆ ಅಂತ ನೋಡ್ತೇವೆ. ಮೇಜರ್ ಪ್ರಾಬ್ಲಮ್ ಇದ್ದವರನ್ನು ನೋಡಿ, ಮತ್ತೆ ಅವರ ಬಡತನ ಯಾವ ರೀತಿಯಲ್ಲಿದೆ, ಅವರ ಮನೆ ಅಥವಾ ಅವರಿಗೆ ಜಾಗ ಎಷ್ಟಿದೆ ಅಂಥದ್ದೆಲ್ಲ ನೋಡಿ ನಮಗೆ ಮೊದಲು ಸಹಕಾರ ಕೊಡುವುದೇ ನೀವು ಮೀಡಿಯಾದವರು. ಅದರ ನಂತರ ಎಲ್ಲಿಯಾದ್ರೂ ಈಗ ಅಂದರೆ ಡೊನೇಷನ್ ಕೇಳುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಎಂತಕ್ಕೆಂದರೆ ಕೇಳಿದ್ರು ಸಿಗುವುದು ಕೂಡ ಇಲ್ಲ. ಅವರವರ ಮನೆಯದ್ದು ಪ್ರಾಬ್ಲಮ್ ಅವ್ರಿಗೆ. ಸಣ್ಣ ಮಟ್ಟದಲ್ಲಿ ಮಾಡುವಂಥ ಎಲ್ಲಿಯಾದ್ರೂ ಜಾತ್ರೆ ಏನಾದರೂ ಇದ್ದರೆ ಅಲ್ಲಿಗೆ ಹೋಗಿ ನಾವು ನಮ್ಮ ಬ್ಯಾನರನ್ನು ಹಾಕಿ ಇಂಥ ಮಗುವಿಗೆ ಇಂಥ ಸಹಾಯ ಬೇಕು ಹೇಳಿದರೆ ಅದು ನಮಗೆ ಒಳ್ಳೆ ರಿಸಲ್ಟ್ ಬಂತು ಅದರಲ್ಲಿ. ಕೆಲವರು 5,000, 2,000, 3,000 ಆ ಥರ ಆಗ್ತಾ ಹೋದ್ರು. ಕೆಲವೊಂದು ಕಡೆ 50-60 ಸಾವಿರ ತನಕ ಕೂಡ ನಾವು ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ದೊಡ್ಡ ಮೊತ್ತದ ಆಗ್ತದೆ ಅಂತ. ಬಟ್ ನಾವು ಈ ಸಂಸ್ಥೆಯನ್ನು ಹೀಗೆ ಹೇಳುವಾಗ ನೀವು ಮೀಡಿಯಾದವರು ಬಂದು ನಮಗೆ ಸಹಕರಿಸಿದ್ರಿಂದ ಆ ಮಗುವಿನ ಎಲ್ಲ ಬೇರೆ ಬೇರೆ ಸಂಸ್ಥೆಯವರು ಕೈ ಜೋಡಿಸಿ ಎಲ್ಲ ವೆಚ್ಚವನ್ನು ಕೂಡ ಭರಿಸಿದ್ದಾರೆ. ಖಂಡಿತ. ಎಸ್, ಒಂದು ಕಾಲ್ ಇದೆ, ಅವರ ಜೊತೆ ಮಾತನಾಡಿಕೊಳ್ಳೋಣ, ಆಮೇಲೆ ಮಾತುಕತೆಯನ್ನು ಮತ್ತೆ ಮುಂದುವರಿಸೋಣ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತೀರಾ ಸರ್? ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ? ಆಯುಷ್ ಅವರೇ, ನಮಸ್ತೆ. ನಮಸ್ತೆ. ಸೊ ಪ್ರಥಮತವಾಗಿ ಈ ಸಂಸ್ಥೆಯ ಕುರಿತಾಗಿ ಏನ್ ಹೇಳ್ತೀರಾ ಆಯುಷ್? ನಿಜವಾಗ್ಲೂ ನಾನು ಈ ಸಂಸ್ಥೆಯ ಬಗ್ಗೆ ಹೇಳೋದಕ್ಕೆ ಸ್ವಲ್ಪ ಚಿಕ್ಕವನು ಅನ್ಸುತ್ತೆ ನಂಗೆ. ಆದ್ರೂ ಹೇಳ್ಬೇಕು ಅಂದ್ರೆ ಐ ಆಮ್ ಇನ್ ಫ್ಯಾಕ್ಟ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ಅಂತ ಒಂದು ಒಳ್ಳೆ ಮನ್ಸನ್ನ ಇಟ್ಕೊಂಡು ಈ ತರ ನೀವ್ ಒಂದ್ ಮಾತು ಹೇಳಿದ್ರಿ, ಎಲ್ರು ದುಡಿಮೆ ಮಾಡ್ಕೊಂಡು ಸಹಾಯ ಮಾಡ್ತಾರೆ. ನಾನು ನಿಜವಾಗ್ಲೂ, ಯಾಕಂದ್ರೆ ಅಲ್ಲಿ ಕೂತಿರೋ 3 ಜನನ ನಾನು ಸಾಕಷ್ಟು ಹತ್ರದಿಂದ ನೋಡಿದೀನಿ. 3 ಜನ ನನ್ಗೆ ತುಂಬಾ ಪರಿಚಯ ಇರೋರು. ಅವರು ಹೇಗ್ ಸಹಾಯ ಮಾಡ್ತಾರೆ, ಹಾಗೆ ಹೇಗೆ ತಮ್ಮ ಜೀವನವನ್ನ ಸಾಧಿಸ್ಕೊಂಡು ಸಹಾಯ ಮಾಡ್ತಾರೆ ಅನ್ನೋದನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇಟ್ ನೀಡ್ಸ್ ಅ ಗ್ರೇಟ್ ಹಾರ್ಟ್ ಟು ಡೂ ಇಟ್. ನಂಗೆ ಬಹಳ ಖುಷಿ ಇದೆ ಇವ್ರು 3 ಜನನ ಅಣ್ಣ ಅಂತ ಕರೆಯೋದಕ್ಕೆ. ಖಂಡಿತ. ಹಾಗೇನೆ ಆಯುಷ್ ಅವರೇ, ನಾವು ಇನ್ನೂ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಹೋಗ್ಲಿ. ಹಾಗೆ ಅವರ ಯಾವುದೇ ಒಂದು ಕಷ್ಟ, ಯಾವುದೇ ಒಂದು ಸಹಾಯ ಮಾಡುವಾಗ ಅವ್ರು ಯಾವುದೇ ದಾರಿಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಹೋಗ್ಲಿ ಅಂತ ಕೇಳ್ಕೊತೀನಿ. ಅದರ ಜೊತೆಗೆ ಆಯುಷ್ ಅವರೇ, ನಾವುಗಳು ಗಮನಿಸಿದ ಹಾಗೆ ಇವರ ಸಾಮಾಜಿಕ ಒಂದಷ್ಟು ಚಟುವಟಿಕೆಗಳಲ್ಲಿ ತಾವುಗಳು ಕೂಡ ಕೈ ಜೋಡಿಸಿದ್ರಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಈ ಸಂಸ್ಥೆ ಮುನ್ನಡೀತಾ ಇದೆ. ಸೊ ಮೊದಲನೇದಾಗಿ ಬಹಳ ದೂರದಿಂದ ಕರೆ ಮಾಡಿದ್ರಿ, ಹಾಗೇನೆ ಇವತ್ತು ನಮ್ಗೆ ಕಾಲ್ ಮಾಡಿ ಶುಭ ಹಾರೈಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಯುಷ್. ಥ್ಯಾಂಕ್ ಯು ಆಯುಷ್. ನಾನು ಧನುಷ್ ಅವರಲ್ಲಿ ಕೇಳಬೇಕು. ಧನುಷ್ ಅವರ ಭಾಗಕ್ಕೆ ಬಂದರೆ, ನೀವೊಬ್ಬರು ವಿದ್ಯಾರ್ಥಿ ಆಗಿದ್ದುಕೊಂಡು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಿ. ಸೊ ವಿದ್ಯಾರ್ಥಿಗಳಾಗಿದ್ದುಕೊಂಡು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ವಿದ್ಯಾರ್ಥಿಗಳಿಗೆ ಏನು ತಿಳಿಸ್ತೀರಾ?
ಬೇರೆ ವಿದ್ಯಾರ್ಥಿಗಳಂದ್ರೆ ಆಕ್ಚುಲಿ ಅದೇ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದೀವಿ ಈಗ ಸದ್ಯ. ಎಂತಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಮೆಂಬರ್ಸ್ ಬೇಕು. ಮೆಂಬರ್ಸ್ ಅನ್ನೋದಕ್ಕಿಂತ ಸೋಷಿಯಲ್ ವರ್ಕ್ ಮೆಂಟಾಲಿಟಿ ಇರೋರು ಬೇಕು. ಅದಕ್ಕೋಸ್ಕರ ನಾವು ಆಕ್ಚುಲಿ ಕೆಲವೊಂದು ಕಾಲೇಜ್ ಮತ್ತೆ ಸ್ಕೂಲ್ಗಳಿಗೆ ಹೋಗಿ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವ ಜೊತೆಗೆ ಸ್ವಲ್ಪ ಮೆಂಬರ್ಸ್ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ವಿ. ಆದ್ರೆ ಈಗ ಲಾಕ್ಡೌನ್ ಅದರಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಬಟ್ ಈಗ ನಾವು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಶೇರ್ ಮಾಡಿ ಅದ್ರ ಜೊತೆಗೆ ನಮ್ಗೆ ಸಕ್ರಿಯವಾಗಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡುವವರು ಅಥವಾ ಕೆಲಸ ನಡೆಸುವವರು ನಮ್ಗೆ ಬೇಕಾಗಿದೆ. ಖಂಡಿತ ಖಂಡಿತ. ಎಸ್, ಇನ್ನೊಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ಓಕೆ ಓಕೆ, ಏನ್ ಹೇಳ್ತೀರಾ ಸರ್ ಈ ಸಂಸ್ಥೆಯ ಕುರಿತಾಗಿ? ಸರ್ ಇನ್ನೊಮ್ಮೆ ಹೇಳ್ಬೋದಾ ಸರ್? ಹೇಳಿ ಹೇಳಿ ಹೇಳಿ. ಓಕೆ, ಇನ್ಸ್ಪಿರೇಷನ್ ಯಾರು ಅಂತ. ಎಸ್ ಮಹೇಶ್ ಅವರೇ, ಅವರ ಒಂದು ಪ್ರಶ್ನೆಗೆ ಎಸ್ ಎಸ್ ಅವರ ಆನ್ಸರ್ ಕೊಡ್ತಾರೆ ಸರ್, ಕೇಳಿ ಕೇಳಿ. ನನಗೆ ಉಡುಪಿಯ ಸಮಾಜ ಸೇವಕ ವಿಶಿ ಶೆಟ್ಟಿ ಅಮಲಪಾಡಿ ಅವರು ನನ್ನ ಸಮಾಜ ಸೇವೆ ಗುರುಗಳು. ಅವರಿಂದವೇ ನಾನು ಈ ಒಂದು ಸಮಾಜ ಸೇವೆಗೆ ನಾನು ಬರಲಿಕ್ಕೆ ಕಾರಣ. ಎಸ್ ಸರ್, ಸರ್ ಕೇಳಿಸಿತಾ? ಹಲೋ ಎಸ್, ಓಕೆ ಸರ್, ಒಳ್ಳೆಯ ಕ್ವಶನ್ ಅನ್ನು ಕೇಳಿದ್ರಿ. ಯಾಕಂದರೆ ಸಮಾಜ ಸೇವೆಯನ್ನು ಮಾಡಬೇಕಂದ್ರೆ ಯಾರಾದರೂ ಪ್ರೇರೇಪಣೆ ಬೇಕು. ಎಸ್, ನಾನು ರಫೀಕ್ ಅವರಲ್ಲಿ ಕೇಳಬೇಕು ಸರ್, ನಿಮ್ಮ ಸಂಸ್ಥೆಯನ್ನು ಕಟ್ಟಬೇಕು ಅಥವಾ ನೀವು ಕೂಡ ಈ ಸಮಾಜ ಸೇವೆಯಲ್ಲಿ ಬರಬೇಕು ಅಂತ ಯಾಕೆ ಅನಿಸ್ತು ಸರ್? ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ ಹೇಗೆ? ಅಂದರೆ ಆ್ಯಕ್ಚುಲಿ ಇನ್ಸ್ಪಿರೇಷನ್ ಅಂದರೆ ಇವರೇ ಮಹೇಶ್ ಪೂಜಾರಿ ಉಡೆ ಅವರು. ಇವರು ಅಕಸ್ಮಾತ್ ಆಗಿ ಕಾಲ್ ಮಾಡಿದ್ರು, ಈ ಥರ ಎಲ್ಲ ಹೇಳಿದರು. ಬಟ್ ಅವರು ಕೇಳಿದ ಕ್ವಶನಿಗೆ ಆನ್ಸರ್ ಅಂದರೆ 2018ರಲ್ಲಿ ಒಮ್ಮೆ ಕೇರಳ ಮತ್ತು ನಮ್ಮ ಕರ್ನಾಟಕದ ಯಾವ ಭಾಗದಲ್ಲಿ ಅದು ಕೊಡಗಿನಲ್ಲಿ ಜಲಪ್ರಳಯ ಉಂಟಾಯಿತು. ಆಗ ತುಂಬಾನೇ ಜನ ಹಸಿವಿನಿಂದ ಬಳಲ್ತಿದ್ರು. ಆ ಥರ ಎಲ್ಲಿಯೂ ಕೂಡ ಆಗಬಾರ್ದೆನ್ನೋ ಉದ್ದೇಶದಿಂದ ಈಗ ಅಂದರೆ ಕೆಲವು ಶುಭ ಸಮಾರಂಭಗಳಲ್ಲಿ ಹೆಚ್ಚುವರಿಯಾಗಿ ಅನ್ನ ಉಳಿತದೆ. ಅಥವಾ ಅವರು ನಮ್ಮ ಈ ಸಂಸ್ಥೆಯ ವಿಷಯ ಕೇಳಿದ ಕೂಡಲೇ ಅವರು ಒಂದು 50-100 ಜನದ್ದು ಎಕ್ಸ್ಟ್ರಾ ಮಾಡಿರ್ತಾರೆ. ಅದನ್ನು ತಲುಪಿಸಿ ಆದರೂ ಕೂಡ ಕೆಲವರ ಹಸಿವನ್ನು ನೀಗಿಸುವ ಪ್ರಯತ್ನ ಮಾಡೋಣ ಅಂತ ನಾವು ಇದನ್ನು ಶುರು ಮಾಡಿದ್ದು. ಓಕೆ, ಅದರ ಜೊತೆ ನಾನು ಧನುಷ್ ಅವರಲ್ಲಿ ಕೇಳಬೇಕು. ನಾವುಗಳು ಗಮನಿಸಿದರೆ ಪ್ರಾರಂಭವಾಗಿ ಕೂಡ ಹಲವಾರು ಸಂಸ್ಥೆಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಿದ್ರಿ. ಭಾಳ ಪ್ರಮುಖವಾಗಿ ಗಮನಿಸಿದರೆ ಬ್ರಹ್ಮಾವರದ ಮಟ್ಪಾಡಿಯ ಒಂದು ಬಾಲಾಶ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ರಿ. ಈ ರೀತಿ ಎಲ್ಲ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ಮೊದಲನೇದಾಗಿ? ಅಂದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಮಾಡ್ಬೋದು, ಈಗ ತುಂಬಾ ಹಾಲ್ಗಳಿದೆ, ಎಲ್ಲ ಕಡೆ ಮಾಡ್ಬೋದು. ಬಟ್ ಆಶ್ರಮದಲ್ಲಿ ಮಾಡಿದ್ರೆ ಅಲ್ಲಿ ಆಶ್ರಮದ ಜನರು ಎಲ್ಲಿಗೂ ಕೂಡ ಯಾವುದೇ ಫಂಕ್ಷನ್ ಕೂಡ ಹೋಗುದಿಲ್ಲ. ಅವರು ಅಲ್ಲೇ ಒಂದು ಫಂಕ್ಷನ್ ಮಾಡಿದ್ರೆ ಅವರಿಗೂ ಕೂಡ ಸಂತೋಷ ಆಗ್ತದೆ, ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು. ಅದ್ರ ಜೊತೆಗೆ ನಾವೆಂತ ಮಾಡಿತ್ತಂದ್ರೆ ಉಡುಪಿ ಹೆಲ್ಪ್ ಲೈನ್ ಕಾರ್ಯಕ್ರಮ ಮಾಡುವಾಗ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಅದನ್ನ ಹೊರಗೆ ತರುವಂತ ಕೆಲಸ ಕೂಡ ಮಾಡಿದ್ವಿ. ಅದರಿಂದ ಮಕ್ಕಳಿಗೆ ಸಂತೋಷ ಆಗಿದೆ. ಅವರಿಗೆ ಕೆಲವೊಂದು ಪ್ರೈಸ್ ಗಳನ್ನ ನೀಡೋ ಮೂಲಕ ಅವರು ಇನ್ನಷ್ಟು ಅದರಲ್ಲಿ ಆ ಕಲೆಯಲ್ಲಿ ಇನ್ನಷ್ಟು ತೊಡಗಿಕೊಳ್ತಾರೆ. ಎಸ್, ಖಂಡಿತ. ಇನ್ನೊಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ಸರ್ ಕೇಳ್ತಿದ್ಯಾ ಸರ್? ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಸರ್ ಕೇಳ್ತಿದ್ಯಾ? ಎಸ್ ಎಸ್ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನರೇಂದ್ರ ಅಂತ. ಓಕೆ ಬೆಂಗಳೂರಿಂದ ಸರ್. ಓಕೆ, ಏನು ಹೇಳ್ತೀರಾ ಸರ್ ಈ ಸಂಸ್ಥೆಯ ಕುರಿತಾಗಿ? ಖಂಡಿತ ತುಂಬಾ ಖುಷಿ ಆಗುತ್ತೆ ಸರ್. ಎಸ್, ಸೊ ಹಲವು ಕೆಲಸಗಳು ಮಾಡಬೇಕು ಇವರು. ಎಸ್ ಎಸ್, ಅದರ ಜೊತೆಗೆ ಸರ್ ಈ ಧನುಷ್ ಅವರು ತುಂಬಾ ಸಮಾಜದಿಂದ ನಮ್ಗೆ ಗೊತ್ತಿದ್ದಾರೆ. ಓಕೆ 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 ಸೊ ಹಲವಾರು ನೋಡ್ತಾ ಇದ್ರೆ ಇನ್ನು ನಮ್ಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಖಂಡಿತ. ಅದ್ರ ಜೊತೆಗೆ ಸರ್ ಹಲವಾರು ಸಮಾಜ ಸೇವಕರು ಸೇರಿಕೊಂಡು ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಸೊ ಅವರ ಮುಂದಿನ ಸೇವಾ ಭವಿಷ್ಯಕ್ಕೆ ಏನು ಶುಭ ಹಾರೈಸ್ತೀರಾ ಸರ್? ಮಾತುಗಳಿಲ್ಲ ಸರ್. ಖಂಡಿತ. ಎಸ್, ಹಾಗೇನೆ ಸರ್, ಸೊ ಈ ಲಾಕ್ಡೌನ್ ಟೈಮ್ನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸುಮಾರು 7 ಯೋಜನೆಗೂ ಅಧಿಕ ಯೋಜನೆಗಳನ್ನು ಮಾಡಿದ್ದಾರೆ. ಸೊ ಏನು ಹೇಳ್ತೀರಿ ಈ ಸಂಸ್ಥೆಯ ಕುರಿತಾಗಿ? ತುಂಬಾ ಹೆಮ್ಮೆ ಅನ್ಸುತ್ತೆ. ರಿಯಲ್ ಹೀರೋಗಳು ಅಂತ ಹೇಳಿದ್ರೆ ಇವರೇ ಅಂತ ಹೇಳ್ಬೋದು. ಎಸ್ ಎಸ್, ಓಕೆ ಸರ್, ಹಾಗೇನೆ ಬಹಳ ದೂರದಿಂದ ಕರೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇವರ ಸಂಸ್ಥೆಯಲ್ಲೇ ಮೊದಲ ಬಾರಿಗೆ ಒಂದು ಗೌರವ ಸಿಕ್ಕಿತ್ತು ನನಗೆ. ಓಕೆ, ಅವರು ಕೂಡ ಒಂದು ಸೋಷಿಯಲ್ ವರ್ಕ್ ಮೆಂಟಾಲಿಟಿ ಇರುವವರೇ, ತುಂಬಾ ವರ್ಕ್ ಮಾಡ್ತಿದ್ದಾರೆ. ನೀವು ಹೇಳಿದ್ರಿ ಗೌರವ ಸಿಕ್ಕಿತ್ತು ಅಂತ. ಇವತ್ತು ನೀವುಗಳು ಗೌರವವನ್ನು ಪಡಿತಾ ಇದ್ದೀರಿ ಅಥವಾ ಏನಾದರೂ ರೆಕಾಗ್ನೈಸ್ ಆಗ್ತಿದ್ದೀರಿ ಅಂತ, ಅದಕ್ಕೆ ನಿಮ್ಮ ಸಮಾಜ ಸೇವೆ ಬಹಳ ಮುಖ್ಯವಾದ ಕಾರಣ ವಹಿಸಿದೆ. ಅದಕ್ಕೆ ಏನು ಹೇಳ್ತೀರಾ? ನಾವು ಹೇಳುದು ಅಂತ ಕೇಳಿದ್ರೆ, ಇವಾಗ ಯಾರು ವರ್ಕ್ ಮಾಡ್ತಾರೆ ಅವರಿಗೆ ಸಿಕ್ಕಂತ ಅವರಿಗೆ ಏನ್ ಸಿಗ್ಬೇಕು ಅದು ಸಿಗ್ಬೇಕು ಅಂತ ಫಲ ಸಿಗ್ಬೇಕು ಅಂತ ನಾನು ಹೇಳ್ತೇನೆ. ಎಸ್, ಇನ್ನೊಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ
ಹಲೋ ಹಲೋ ಮಾತಾಡಿ. ಹಲೋ ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾನು ಶಾಪ್ ಪೂಜೆ ಅಂತ ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ಕಾಲ್ ಮಾಡ್ತಿದ್ದೇನೆ. ಓಕೆ ಸರ್, ಓಕೆ ಸರ್, ಏನು ಹೇಳ್ತೀರಾ ಸರ್ ಈ ಸಂಸ್ಥೆಯ ಕುರಿತಾಗಿ? ಸರ್, ನಾ ಆಕ್ಚುಲಿ ಕ್ವಶನ್, ಅವರಿಗೆ ಇದೊಂದು ಪ್ಲಾನ್ ಯಾವ ತರ ಬಂತು? ಎಸ್, ನನಗೆ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ. ಓಕೆ, ಬಟ್ ಅವರಿಗೆ ಇನ್ನೊಂದು ಹೆಲ್ಪ್ ಮಾಡುವ ಯಾವ ತರ ಬಂತು ಅನ್ನೋದು ಹೇಳ್ಬೇಕು. ಎಸ್, ಇದರ ಬಗ್ಗೆ ಅವರು ಮಾತನಾಡಿದ್ರು ಸರ್ ಒಮ್ಮೆ. ಈಗ ಲಾಸ್ಟ್ ಕಾಲರ್ ಕೂಡ ಅದನ್ನೇ ಕೇಳಿದ್ರು. ಸೊ ಬೇರೆ ಸಮಾಜ ಸೇವಕರ ಒಂದಷ್ಟು ಪ್ರೇರಣೆ ಇರ್ಬೋದು, ಅಥವಾ ಬಹಳ ಪ್ರಮುಖವಾಗಿ ಈಗ ಲಾಸ್ಟ್ ಟೈಮಲ್ಲಿ ಕೊಡಗಿನಲ್ಲಿ ಏನು ಪ್ರವಾಹ ಬಂದಾಗ ಒಂದಷ್ಟು ಸಮಸ್ಯೆಗಳಾಯಿತು, ಆ ಎಲ್ಲ ಒಂದಷ್ಟು ಅಂಶಗಳನ್ನು ಇಟ್ಟುಕೊಂಡು ಈ ಸಮಾಜ ಸೇವಾ ಚಟುವಟಿಕೆಯನ್ನು ಮಾಡಲಿಕ್ಕೆ ಮುಂದುವರಿದ್ರು ಸರ್. ಎಸ್ ಸರ್, ಸೊ ಬಹಳ ದೂರದಿಂದ ಕಾಲ್ ಮಾಡಿದ್ರು. ಇನ್ನೊಂದು ಪ್ರಶ್ನೆ ಸರ್, ಅವರ ಮುಂದಿನ ಸೇವಾ ಭವಿಷ್ಯಕ್ಕೆ ಏನು ಶುಭ ಹಾರೈಸ್ತೀರಾ ಸರ್? ಸರ್, ಆಕ್ಚುಲಿ ನಂಗೆ ತುಂಬಾ ಖುಷಿ ಇದೆ. ಅವ್ರು ಯಾವ್ದು ರೀತಿ ಹೆಲ್ಪ್ ಇದೆ ನಮ್ಮ ಕಾಲ್ ಮಾಡಿದ್ರೆ ನಮ್ಮ ಕಡೆ ತುಂಬಾ ಹೆಲ್ಪ್ ಮಾಡ್ತೇವೆ. ಖಂಡಿತ ಖಂಡಿತ ಖಂಡಿತ, ಬಹಳ ಉತ್ತಮವಾದ ಮಾತು, ಹಾಗೇನೆ ಬಹಳ ಒಳ್ಳೆಯ ಅಂಶವನ್ನು ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಇವತ್ತು ನಾವುಗಳು ಗಮನಿಸಬೇಕು, ನಿಮ್ಮ ಈ ಎಲ್ಲ ಕೆಲಸದಿಂದ ಸಮಾಜ ಸೇವಕರ ತಂಡಗಳು ಅಥವಾ ದಾನಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ, ಇದಕ್ಕೆ ಏನು ಹೇಳ್ತೀರಾ ಸರ್? ನಿಜವಾಗಿ ತುಂಬ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಈಗ ನಾನೇ ಏನಂತೇಳಿ ತೋರದ್ದು ಸಮಸ್ಯೆಯಿಂದ, ನಾನೇನು ಅಲ್ಲ ವಿಚಾರ ನೋಡಿಕೋದ. ನಾನೊಂದು ಸಾಮಾನ್ಯ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದ, ಇಲ್ಲದ ನಾನು ಈ ಮಾಧ್ಯಮಕ್ಕೆ ಬರಬೇಕಾದ್ರೂ ಆ ಸಮಾಜ ಸೇವೆಯಿಂದ ನಾನು ಬಂದದ್ದು. ಖಂಡಿತವಾಗಿ ಸಂತೋಷ ಆಗ್ತದೆ. ರಫೀಕ್ ಅವರಲ್ಲಿ ಕೇಳ್ಬೇಕು ಸರ್, ಲಾಕ್ಡೌನ್ ಸಮಯದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ರಿ, 7 ಹಂತದ ಯೋಜನೆಗಳಾಯ್ತು, ಯಾವ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಿಸಿದ್ರಿ ಸರ್? ಅಂದರೆ ಮೊದಲನೇದಾಗಿ ಒಮ್ಮೆಲೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಾಗ ಕೆಲವರ ಮನೆಯಲ್ಲಿ ಏನೂ ಇರಲಿಲ್ಲ. ಹಾಗೆ ಏನಾದರೂ ಒಂದು ಮಾಡಬೇಕಂತ ಲಾಕ್ಡೌನ್ ಆದ ನೆಕ್ಸ್ಟ್ ಡೇ ಇಂದವೇ ಅಂದರೆ ಪ್ರತಿಯೊಂದು ಆಸ್ಪತ್ರೆಗಳು ಕೂಡ ಬಾಗಿಲಾಕಿದವು. ಆಗ ಬಹಳ ಇಂಪಾರ್ಟೆಂಟ್ ಆಗಿ ಅಂದರೆ ಒಂದು ಹಸಿವಿಗಿಂತ ಜಾಸ್ತಿಯಾಗಿ ಕೆಲವು ರೋಗಿಗಳಿಗೆ ಮದ್ದಿನ ವ್ಯವಸ್ಥೆ ಇರಲಿಲ್ಲ. ನಾವು ಮದ್ದಿನ ವ್ಯವಸ್ಥೆಯಿಂದ ಪ್ರಾರಂಭಿಸಿದೆವು. ನಮ್ಮ ನಂಬರನ್ನು ಫೇಸ್ಬುಕ್ಕಲ್ಲಿ ಪೋಸ್ಟರ್ ಮಾಡಿ ಅಂದರೆ ಇಂಥ ಸಹಾಯ ಬೇಕಾದವರು ಫೋನ್ ಮಾಡಿ ಅಂತ ಹೇಳಿ. ಅದರ ನಂತರದ ದಿನಗಳಲ್ಲಿ ನಾವು ಇದು ದಿನಬಳಕೆಯ ವಸ್ತುಗಳು, ಅಕ್ಕಿ, ಅದು ಇದೆಂತ ಪ್ರತಿಯೊಂದು ವಸ್ತನ್ನು ಕೊಡುವ ಯೋಜನೆಯನ್ನು ಹಾಕಿಕೊಂಡೆವು. ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ ನಮಗೆ ತಿಳಿದಿರುವುದು ಏನೆಂದರೆ, ನಾವು ಮೊದಲನೇದಾಗಿ ನಾವು ಕೇವಲ ಇದಕ್ಕೆ ಆಶ್ರಮಕ್ಕೆ ಸೀಮಿತವಾಗಿ ಮಾಡಿದ್ದೆವು. ಅದರ ನಂತರ ಈ ಲಾಕ್ಡೌನಿಂದ ಏನು ತಿಳಿತೆಂದರೆ, ಆಶ್ರಮ ಬಿಟ್ಟು ಎಷ್ಟೋ ಮನೆಗಳಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲದ ಪರಿಸ್ಥಿತಿಯಲ್ಲಿ ಇದೆ ಅಂತ ಅದನ್ನು ನೋಡಿ ನಾವು ಸಾಧಾರಣ ಒಂದು 2 ವರ್ಷದಿಂದ ಒಂದು 3 ಕುಟುಂಬಕ್ಕೆ ಆಹಾರ ಸಾಮಗ್ರಿಗಳನ್ನು ಒದಗಿಸ್ತಿದ್ದೆವು. ಮೊನ್ನೆ ಲಾಕ್ಡೌನ್ ನಂತರ ಅವರಿಗೆ ಪ್ರತಿಯೊಂದು ಮನೆಗೆ ಬೇಕಾದ ಐಟಮ್ಗಳನ್ನು ಟೋಟಲ್ ಮಾಡಿ ಒಂದು 10 ಕುಟುಂಬಕ್ಕೆ ಈಗ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ನಾವು ಜಾಸ್ತಿ ಮಾಡ್ತಾನೆ ಹೋಗ್ತೇವೆ. ಮತ್ತೆ ಉಡುಪಿ ಹೆಲ್ಪ್ಲೈನ್ ಏನು ಮಾಡಿದ್ರು ಅದರಲ್ಲಿ ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಇರ್ತದೆ. ಲಾಸ್ಟ್ ಟೈಮ್ ಈಗ ಆಯುಷ್ ಶೆಟ್ಟಿ ಅವರು ಕಾಲ್ ಮಾಡಿದ್ರು, ಅವನೊಬ್ಬ ಬಾಲನಟ, ಚಿತ್ರನಟ, ಉತ್ತಮ ನಟ. ಅವರು ಕೂಡ ಒಳ್ಳೆ ಸೋಷಿಯಲ್ ಮೆಂಟಾಲಿಟಿ, ಅವನು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ಬೇಕಂತ ಉಡುಪಿ ಹೆಲ್ಪ್ಲೈನ್ ಮುಖಾಂತರ ಒಂದು ಅನಾಥಾಶ್ರಮಕ್ಕೆ ಊಟವನ್ನು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು. ಬೇರೆ ಮಕ್ಕಳ ತರ ಒಂದು ಸ್ಟಾರ್ ಹೋಟೆಲ್ಗಳಲ್ಲಿ ಅಂಥದ್ದೇನು ಮಾಡಲಿಲ್ಲ ಅವರು. ಅದು ಕೂಡ ಒಳ್ಳೆ ಒಂದು ಸಂದೇಶವೇ. ಎಸ್, ಖಂಡಿತ. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ಸರ್, ನಮಸ್ತೆ, ತಮ್ಮ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ ಸರ್. ಎಸ್ ಸರ್, ಏನು ಹೇಳ್ತೀರಾ ಸರ್ ಈ ಸಂಸ್ಥೆಯ ಕುರಿತಾಗಿ? ನಿಜವಾಗಿ ನಿಮ್ಮ ಒಂದು ಕಾರ್ಯಕ್ರಮದ ಒಂದು ಹೆಸರೇ ರಿಯಲ್ ಹೀರೋಸ್ ಅಂತ ಹಾಕಿದ್ದೀರಿ. ಅದಕ್ಕೆ ತಕ್ಕದಾಗಿ ಅವರೊಂದು ರಿಯಲ್ ಹೀರೋಸ್ ಇದ್ರೆ ಖಂಡಿತ ಹೇಳಿದ್ರೆ ಹಸಿದವರ ಪಾಲನ ಒಂದು ಆಶಾ ಕಿರಣ ಅಂತ ಹೇಳಿದ್ರು ಸ್ಲೋಗನ್ ಹೊರಟಿದ್ದಾರೆ. ತುಂಬಾ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ನಾವು ನೋಡಿದಾಗೆ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ಅವರಿಗೆ ಇನ್ನಷ್ಟು ಮುಂದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡುವಂತ ಶಕ್ತಿ ಅನುಗ್ರಹಿಸಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ತಮ್ಮ ಮಾತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಧನುಷ್ ಅವರಲ್ಲಿ ಕೇಳಬೇಕು, ಈಗ ವಿರಾಮದ ಬಳಿಕ ಮತ್ತಿಬ್ಬರು ನಮ್ಮನ್ನು ಜಾಯಿನ್ ಆಗ್ಲಿಕ್ಕಿದ್ದಾರೆ. ಸೊ ಅದಕ್ಕಿಂತ ಮೊದಲು ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಕಾರ್ಯಕ್ರಮದ ಮೂಲಕ? ಒಂದು ಆಕ್ಚುಲಿ ಎಂತಂದ್ರೆ, ಉಡುಪಿ ಹೆಲ್ಪ್ ಲೈನ್ ಈ ಹಂತಕ್ಕೆ ಬರ್ಲಿಕ್ಕೆ ಒಂದು ದಾನಿಗಳ ಸಹಕಾರ, ಸೋಷಿಯಲ್ ಮೀಡಿಯಾ ಮತ್ತೆ ನಿಮ್ಮಂತ ಮಾಧ್ಯಮದವರು. ಆಕ್ಚುಲಿ ಮಾಧ್ಯಮದವರಿಗೆ ಮೊದಲಿಗೆ, ಅದ್ರ ಜೊತೆಗೆ ನೀವು ನಮ್ಮ ಸಂಸ್ಥೆಯಲ್ಲಿದ್ದೀರಿ, ಅದಕ್ಕೋಸ್ಕರ ತುಂಬಾ ಸಂತೋಷ. ಇನ್ನಷ್ಟು ಸಹಕಾರ ಬೇಕು ನಿಮಗೆ. ಮುಂದಿನ ಯೋಜನೆಗಳ ಕುರಿತಾಗಿ ಏನು ಹೇಳ್ತೀರಾ? ಮುಂದಿನ ಯೋಜನೆ ಆಕ್ಚುಲಿ ದಾನಿಗಳ ಸಹಕಾರದಿಂದ ಹೆಲ್ತ್ ಕ್ಯಾಂಪ್ ಮಾಡುವಂತ ಯೋಜನೆ ಇದೆ. ಮತ್ತೆ ಅದ್ರ ಜೊತೆಗೆ ನಮ್ಗೆ ಒಂದು ವಾಹನದ ವ್ಯವಸ್ಥೆ ಒಂದು ಅಗತ್ಯ ಬೇಕಿದೆ. ಆಕ್ಚುಲಿ ಇವಾಗ ಸೀಸನ್ ದಾಟಿದೆ, ಬಟ್ ಈಗ ಮುಂದೆ ಮತ್ತೆ ಫಂಕ್ಷನ್ ಗಳು ಸ್ಟಾರ್ಟ್ ಆಗ್ತದೆ. ನಾವು ಆಕ್ಚುಲಿ ಸ್ವಂತ ವಾಹನದಲ್ಲಿ ಈ ಬೈಕಿನಲ್ಲಿ ಅಲ್ಲೆಲ್ಲ ಇಟ್ಕೊಂಡು ಹೋಗ್ತಿದ್ದೇವೆ, ಬಟ್ ಆಗ್ತಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ದಾನಿಗಳು ವಾಹನಕ್ಕೊಂದು
ಸಹಾಯ ಮಾಡ್ಬೇಕಂತ. ಇನ್ನೊಂದು ಮಾತು, ವಿದ್ಯಾರ್ಥಿ ಆಗಿದ್ದೀರಿ, ಸೊ ಇನ್ನಷ್ಟು ವಿದ್ಯಾರ್ಥಿಗಳೊಂದು ಮೆಸೇಜ್ ಕೊಡಬೇಕು, ನಿಮಗೆ ಜನರ ಅವಶ್ಯಕತೆ ಇದೆ, ಅದ್ರ ಜೊತೆ ವಿದ್ಯಾರ್ಥಿಗಳು ಯುವಜನತೆ ಇವತ್ತು ಸೇರ್ಬೇಕಾಗಿದೆ, ಅದಕ್ಕೆ ಏನು ಹೇಳ್ತೀರಾ? ನಮ್ಮೊಂದಿಗೆ ಕೈ ಜೋಡಿಸಿ ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳಿ, ಇದರಲ್ಲಿ ಸಿಗುವಂತ ಆತ್ಮತೃಪ್ತಿ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ. ಎಸ್, ರಫೀಕ್ ಅವರಲ್ಲಿ ಕೇಳ್ಬೇಕು ಸರ್. ವಿರಾಮದ ಬಳಿಕ ಮತ್ತೆ ಇಬ್ರು ಬರ್ತಾರೆ, ಆದ್ರಿಂದ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ವಿಷಯಗಳನ್ನ ತಮಗೆ ತಿಳಿಸ್ಲಿಕ್ಕಿದೆ, ಏನ್ ತಿಳಿಸ್ತೀರಾ ಸರ್? ಅಂದರೆ ನಮ್ಮ ಮುಖಾಂತರ ಇನ್ನೂ ಕೂಡ ಬಹಳ ಕೆಲಸ ಆಗಲಿಕ್ಕಿದೆ. ಅಂದರೆ ಅನಾಥ ಮಕ್ಕಳಿಗೆ ಒಂದು ಎಜುಕೇಷನ್ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಮನಸ್ಸುಂಟು. ಮತ್ತು ಕ್ರೀಡಾ ಪ್ರೋತ್ಸಾಹ ಕೂಡ ಆಗಬೇಕು, ಅಂದರೆ ಎಲ್ಲ ಆಶ್ರಮದ ಮಕ್ಕಳಿಗೆ ಸೀಮಿತವಾಗಿ. ಮತ್ತು ಬಡ ಕುಟುಂಬಗಳು ಬಹಳಷ್ಟಿವೆ. ಈಗಾಗಲೇ ಸಾಧಾರಣವಾಗಿ ಮಲ್ಬಾರ್ ಗೋಲ್ಡ್ನವರೆಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ ಅದಕ್ಕಾಗಿ. ಬೇರೆ ನಮ್ಮ ಗೆಳೆಯರು ಕಸಿನ್ಸ್ ಎಲ್ಲ ತುಂಬ ಸಹಾಯ ಮಾಡ್ತಿದ್ದಾರೆ. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ದಿನಬಳಕೆ ವಸ್ತುಗಳನ್ನು ಕಳಿಸ್ಬೇಕಂತ ಎಲ್ರಿಗೂ ಕೂಡ. ಅದ್ರ ಜೊತೆಗೆ ಅವರೊಂದು ಮಾತು ಹೇಳಿದ್ರು, ನಮಗೆ ವಾಹನದ ಅವಶ್ಯಕತೆ ಇದೆ, ಅದರ ಬಗ್ಗೆ ವಾಹನದ ಅವಶ್ಯಕತೆ ತುಂಬಾನೇ ಇದೆ. ಅಂದ್ರೆ ಲಾಕ್ಡೌನ್ಗೆ ಮುಂಚೆ ತುಂಬಾ ಜನ ಭರವಸೆಯನ್ನು ಕೊಟ್ಟಿದ್ರು. ಲಾಕ್ಡೌನ್ ಇಂದ ನಾವು ಯಾರ ಹತ್ರನೂ ಹೋಗ್ಲಿಲ್ಲ. ಅವರ ಸಹಾಯವನ್ನು ಇನ್ನೂ ಕೂಡ ನಾವು ಯಾಚಿಸ್ತೇವೆ. ಮತ್ತೆ ಆದಷ್ಟು ಬೇಗ ಒಂದು ವಾಹನದ ವ್ಯವಸ್ಥೆ ನಿಮ್ಮ ಮುಖಾಂತರ, ನಿಮ್ಮ ಚಾನಲ್ನ ಸಂದೇಶದ ಮುಖಾಂತರ ಒಂದಾದ್ರೆ ತುಂಬಾ ಸಂತೋಷ. ಅದರ ಜೊತೆಗೆ ಸರ್, ಇವತ್ತು ನೀವುಗಳೊಂದು ಈ ಕೆಲಸವನ್ನ ಮಾಡ್ಬೇಕಂದ್ರೆ ಬಹಳ ಚಾಲೆಂಜ್ ಅನ್ನ ಫೇಸ್ ಮಾಡಿದ್ದೀರಿ, ಹಲವಾರು ಮಾತುಗಳನ್ನು ಕೂಡ ಕೇಳಿದ್ದೀರಿ, ಅದೆಲ್ಲದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲ, ಅದನ್ನೆಲ್ಲ ನಾವು ಇಗ್ನೋರ್ ಮಾಡ್ತೀವಿ. ಅಂದ್ರೆ ಒಂದು ಒಳ್ಳೆ ಕೆಲಸ ಇರ್ಲಿಕ್ಕೆ, ಯಾವುದೋ ಒಂದು ಕೆಲಸ ಮಾಡುವಾಗ ಜನರು ಅದನ್ನು ತಪ್ಪಾಗಿ ತಿಳಿಯುವುದು, ನೇರವಾಗಿ ತಿಳಿಯುವುದು ಅದು ಬೇರೆ. ಅಂದ್ರೆ ತಪ್ಪಾಗಿ ತಿಳಿಯುವ ಪ್ರೋತ್ಸಾಹ ಕೊಟ್ಟವರನ್ನು ನಾವು ಒಳ್ಳೆ ಥರದಿಂದ ನೋಡಿ, ಈ ಬ್ಯಾಡ್ ಕಮೆಂಟ್ಸ್ ಮಾಡಿದವರನ್ನು ಇಗ್ನೋರ್ ಮಾಡ್ತಾ ಹೋಗಿದ್ದೇವೆ. ಅಂದರೆ ಅವರ ಮಾತನ್ನೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ನಾವು ಮುಂದೆ ಸಾಕಲಿಕ್ಕೆ ತುಂಬ ಕಷ್ಟಕರ ಆಗ್ತದೆ. ಅದನ್ನು ಇಗ್ನೋರ್ ಮಾಡಿ ನಾವು ಮುಂದೆ ಸಾಕ್ತಿದ್ದೇವೆ. ಸರ್, ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ಅಂದರೆ ಸ್ಪಂದನ ವಾಹಿನಿಗೆ ಧನ್ಯವಾದಗಳು. ಸ್ಪಂದನ ವಾಹಿನಿ ಮೊದಲು 2 ವರ್ಷ ಮೊದಲು ಕೂಡ ನಾವು ಸಂಸ್ಥೆ ಪ್ರಾರಂಭವಾದಾಗ ಮೊದಲಿಗೆ ನೀವು ಕರೆದಿದ್ದೀರಿ. ನಂತರ ಅಭಿಮತ ಟಿವಿಯವರು ಕೂಡ ನಮಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ನಂತರ ಬೇರೊಂದು ಯಾವ ಉಡುಪಿ ಮುಕ್ತ ಇಲ್ಲ, ಉಡುಪಿ ಚಾನಲ್ನವರು ಕೂಡ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಹೇಗಾದರೂ ಮಾಡಿ ನಿಮ್ಮ ಚಾನಲ್ ಮುಖಾಂತರ ಒಂದು ಜನರಿಗೆ ಸಂದೇಶವನ್ನು ತಲುಪಿಸಿ ವಾಹನದ ವ್ಯವಸ್ಥೆ ಒಂದು ಅದು ತುಂಬ ಸಂತೋಷ. ಧನುಷ್ ಏನು ಹೇಳ್ತೀರಾ? ಆಕ್ಚುಲಿ ವಾಹನ ಅಂದ್ರೆ ತುಂಬಾ ಅಗತ್ಯ ಇದೆ. ನಾವು ಆಕ್ಚುಲಿ ಈಗ ಅಲ್ಲ, ಸ್ಟಾರ್ಟಿಂಗ್ ನಾವು ಯಾವಾಗ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತೋ ಆವಾಗ ಪಾತ್ರೆ ಮತ್ತೆ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತ ಪ್ಲಾನ್ ಅಲ್ಲಿ ಇದ್ವಿ. ಸ್ವಲ್ಪ ಅಡೆತಡೆ ಆಗಿದೆ, ಆದ್ರೆ ಇವಾಗ ಅಗತ್ಯ ಅನಿಸ್ತಾ ಇದೆ. ಇನ್ನೊಂದೆಂತಂದ್ರೆ ನಾವು ಈಗ ಒಂದ್ 4-5 ಜನ ಈ ಮಾಧ್ಯಮಕ್ಕೆ ಬಂದಿದ್ದೇವೆ. ನಾವಷ್ಟೇ ಜನ ಅಲ್ಲ, ಇನ್ನೂ ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಇನ್ನಷ್ಟು ನಿಮ್ಮ ಸಹಕಾರ ಬೇಕು. ಎಸ್, ನಾನು ಮಹೇಶ್ ಅವರ ಜೊತೆ ಮಾತನ್ನು ಮುಂದುವರಿಸ್ತೇನೆ. ಹಾಗೆ ಇಬ್ಬರು ನೀವು ಜಾಯ್ನ್ ಆದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಒಂದಷ್ಟು ಮಾತುಕತೆಗಳನ್ನು ಇಷ್ಟೊತ್ತು ನಾವುಗಳು ನಡೆಸಿದ್ವಿ. ನಮ್ಮ ಜೊತೆ ಮಹೇಶ್ ಪೂಜಾರಿ ಹುಡೆ ಅವರಿದ್ರು, ರಫೀಕ್ ಕಲ್ಯಾಣ್ಪುರ ಅವರಿದ್ರು, ಧನುಷ್ ಶೆಟ್ಟಿ ಹೊಳೆಬಾಗಿಲು ಅವರಿದ್ರು. ಅದರ ಜೊತೆಗೆ ಇನ್ನಿಬ್ಬರು ಅದರ ಸದಸ್ಯರು ನಮ್ಮ ಜೊತೆ ಜಾಯ್ನ್ ಆಗಲಿಕ್ಕಿದ್ದಾರೆ. ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೈ ಜೋಡಿಸಿದಂಥ ಒಂದಷ್ಟು ಯುವ ಮನಸ್ಸುಗಳು ನಮ್ಮ ಜೊತೆ ಜಾಯ್ನ್ ಆಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸ್ತೇನೆ. ಹಾಗೆಯೇ ಅವರ ಇನ್ನಷ್ಟು ಏನು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಅದನ್ನು ಕೂಡ ಕೇಳ್ತೇನೆ. ಅದಕ್ಕೂ ಮೊದಲು ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಎಸ್, ವಿರಾಮದ ಬಳಿಕ ಮತ್ತೊಮ್ಮೆ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಇವತ್ತು ನಮ್ಮ ಜೊತೆ ಉಡುಪಿ ಹೆಲ್ಪ್ ಲೈನ್ಸ್ ಅವರಿದ್ದಾರೆ. ಹಸಿದವರ ಬಾಳಿನ ಆಶಾಕಿರಣ ಅನ್ನುವಂಥ ಒಂದು ಟ್ಯಾಗ್ಲೈನ್ ಅನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಉನ್ನತವಾದಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಇಷ್ಟೊತ್ತು ನಮ್ಮ ಜೊತೆ ಇದ್ದರು ಉಡುಪಿ ಹೆಲ್ಪ್ ಲೈನ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಫೀಕ್ ಕಲ್ಯಾಣ್ಪುರ ಅವರಿದ್ದರು. ಅದರ ಜೊತೆಗೆ ನಮ್ಮ ಜೊತೆ ಇದ್ದರು ಅದರ ಉಪಾಧ್ಯಕ್ಷರು ಆಗಿರುವಂತಹ ಧನುಷ್ ಶೆಟ್ಟಿ ಹೊಳೆಬಾಗಿಲವರು. ಅವರ ಬಳಿಕ ಈಗ ಮತ್ತೆ ಇಬ್ಬರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಹೇಶ್ ಪೂಜಾರಿ ಹುಡೆ ಅವರ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಈ ಸಂಸ್ಥೆಯ
ಜೊತೆ ಕಾರ್ಯದರ್ಶಿಗಳು ಆಗಿರುವಂತಹ ಸುಧಾಕರ್ ಕಾಡೂರವರು, ಅದರ ಜೊತೆಗೆ ಈ ಸಂಸ್ಥೆಯ ಕೋಶಾಧಿಕಾರಿಗಳಾಗಿರುವಂತಹ ಜಾಕೀರ್ ಹುಸೇನ್ ಬೆಂಗ್ರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರಮಾಡಿಕೊಳ್ಳೋಣ. ಮೂವರಿಗೆ ಮತ್ತೊಮ್ಮೆ ಕಾರ್ಯಕ್ರಮ ಸ್ವಾಗತ. ಎಸ್, ಅದಕ್ಕಿಂತ ಮೊದಲು ಒಂದು ಕಾಲ್ ಇದೆ, ಅವರ ಜೊತೆ ಮಾತನಾಡಿಕೊಳ್ಳೋಣ, ಮತ್ತೆ ಮಾತನ್ನು ಮುಂದುವರಿಸೋಣ. ಹಲೋ 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 ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ ಸರ್. ಎಸ್ ಸರ್, ಏನ್ ಹೇಳ್ತೀರಾ ಸರ್ ಈ ಸಂಸ್ಥೆಯ ಕುರಿತಾಗಿ ಮೊದಲನೇದಾಗಿ? ಗೌರವಾಧ್ಯಕ್ಷರು. ಓ, ಗೌರವಾಧ್ಯಕ್ಷರು. ಎಸ್ ಸರ್. ಈ ಒಂದು ಸಂಸ್ಥೆಯ ಮುಖ್ಯನ ಏನೆಲ್ಲ ಕಾರ್ಯಕ್ರಮ ನಡೆದಿದೆಯೋ ಇದೊಂದು ತುಂಬಾ ಉತ್ತಮ ಕಾರ್ಯಕ್ರಮ. ಎಸ್ಪೆಷಲಿ ಕೊರೋನಾ ಟೈಮ್ ಅಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಪ್ರಶಂಸೆಗೆ ಅರ್ಹವಾದಂತದ್ದು. ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಕೆಲಸ ಇಲ್ಲದೆ ಎಲ್ಲ ಮಾಡಿ ಊಟಕ್ಕೆ ಇಲ್ಲದೆ ಎಲ್ಲ ತುಂಬಾ ಕಷ್ಟದಲ್ಲಿದ್ರು. ಆ ಸಮಯದಲ್ಲಿ ಒಂದು ಹೋಗಿ ನೆರವಾದದ್ದು ತುಂಬಾ ಪ್ರಶಂಸೆಗೆ ಒಂದು ಕಾರಣವಾದಂತಹ ಒಂದು ವಿಚಾರ ಆಗಿದೆ. ಸೊ ಹಾಗಾಗಿ ದೇವರು ಅವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಚರಿಸ್ತೇನೆ. ಇದೇ ರೀತಿ ಮುಂದೆ ಕೂಡ ಅವರ ಕೆಲಸ ಕಾರ್ಯಗಳು ನಡೀಲಿ ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ಖಂಡಿತ ಸರ್. ಅದರ ಜೊತೆಗೆ ಗೌರವಾಧ್ಯಕ್ಷರಾಗಿದ್ದುಕೊಂಡು ಬಹಳಷ್ಟು ಸಹಕಾರವನ್ನ ಸಂಸ್ಥೆಗೆ ತಾವುಗಳು ಕೂಡ ಕೊಡ್ತಾ ಇದ್ದೀರಿ, ಅದಕ್ಕೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸರ್. ಎಸ್, ನಾನು ಸುಧಾಕರ್ ಅವರಲ್ಲಿ ಕೇಳಬೇಕು. ಜೊತೆ ಕಾರ್ಯದರ್ಶಿಗಳಾಗಿದ್ದುಕೊಂಡು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರಿ, ಹೇಗೆ ಅನಿಸ್ತಾ ಇದೆ ಸರ್ ಮೊದಲನೇದಾಗಿ? ಒಂದು ಒಳ್ಳೆ ಸಂಸ್ಥೆ, ಉತ್ತಮ ಕೆಲಸಗಳಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಎಸ್, ಹಾಗೆ ನನ್ನ ಪ್ರಕಾರ ಏನಂದ್ರೆ, ಒಂದು ಸಹಾಯ ಮಾಡುದಂದ್ರೆ ಜೇಬ್ನಿಂದ ಮಾಡುವುದಲ್ಲ, ಮನಸ್ಸಿಂದ ಮಾಡ್ಬೇಕು. ಅಂದ್ರೆ ಹಣವಂತರು ದುಡ್ಡಿರುವವರು ಬೇಕಾದಷ್ಟು ಜನ ಸಿಗ್ತಾರೆ, ಮನಸ್ಸಿಂದ ಸಹಾಯ ಮಾಡೋರು ಯಾರು ಸಿಗಲ್ಲ. ಒಂದು ಒಳ್ಳೆ ಸಂಸ್ಥೆಯಲ್ಲಿ ಅವ್ರ ಜೊತೆ ನಾನು ಅದನ್ನು ಕೈ ಜೋಡಿಸ್ತೇನೆ, ತುಂಬಾ ಖುಷಿ ಆಗ್ತದೆ. ಖಂಡಿತ. ಇನ್ನೊಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಓಕೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕಡೆಕಾರ್ನಿಂದ ಸಂದೀಪ್ ಗಡೇಕರ್ ಅಂತ ಹೇಳಿ. ಓಕೆ ಸರ್, ಏನ್ ಹೇಳ್ತೀರಾ ಸರ್ ಈ ಕಾರ್ಯಕ್ರಮದಲ್ಲಿ? ಈ ಕಾರ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಸರ್. ಅದಕ್ಕಿಂತಲೂ ನಮ್ಮ ಮಲ್ಪೆಯ ಗೂಡೆ ಪರಿಸರದ ಮಹೇಶ್ ಪೂಜಾರ್ ಅಂತ ಹೇಳಿ, ಆಕ್ಚುಲಿ ನಾವು ಅವರನ್ನ ಮುಖತಃ ಭೇಟಿ ಆಗ್ಲಿಲ್ಲ, ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿ ಅವರ ಹತ್ರ ಒಂದು 2-3 ಸಾರಿ ಮಾತಾಡಿದ್ದೀನಿ. ಅವರನ್ನು ಪ್ರಥಮ ಬಾರಿ ನೋಡ್ತಾ ಇರೋದು ಇವತ್ತು ಟಿವಿಯಲ್ಲಿ. ಅವರ ಕಾರ್ಯಕ್ರಮ ಕಾರ್ಯ ಎಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ ಸರ್. ಕೋಟಿಗೆ ದುಡ್ಡಿದವರು ಸಹಿತ ಇಂತ ಕೆಲಸ ಮಾಡ್ಲಿಕ್ಕಿಲ್ಲ. ಇಂತ ಕಾರ್ಯಕ್ರಮಕ್ಕೆ ಅವರು ಅರ್ಹರು ನಿಜವಾಗಿ. ನಿಮ್ಮ ಸಂದರ್ಶನಕ್ಕೆ ಆ ಸೀಟಿನಲ್ಲಿ ಕುತ್ಕೊಳ್ಳಿಕ್ಕೆ ಅವರು ಅರ್ಹರು ನಿಜವಾಗಿ. ಮುಂದೆ ಸಹ ಒಳ್ಳೆ ಕೆಲಸ ಇದೇ ರೀತಿ ಅವರಿಂದ ಆಗ್ಲಿ, ಅದಕ್ಕೆ ಇಡೀ ನಮ್ಮ ಮಲ್ಪೆ ಪರಿಸರದ ಎಲ್ಲರೂ ಸಹಕಾರ ಕೊಡ್ಲಿ ಅಂತ ಹೇಳಿ ಆಶಿಸ್ತೇನೆ. ಅವರಿಗೆ ಇನ್ನು ಮುಂದೆ ಕೂಡ ಜಿಲ್ಲಾ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಬರ್ಲಿ ಅಂತ ಆಶಿಸ್ತೇನೆ. ಎಸ್ ಸರ್, ಒಳ್ಳೆ ಸಂತೋಷ ಆಗ್ತದೆ ಅವರನ್ನು ನೋಡುವಾಗ. ಖಂಡಿತ ಬಹಳ ಒಳ್ಳೆ ಮಾತು ಸರ್. ಹಾಗೇನೆ ನಿಮ್ಮ ಸೇವೆ ಜೊತೆ ನಾವುಗಳಿದ್ದೇವೆ ಅನ್ನುವಂಥ ಒಳ್ಳೆಯ ಮಾತುಗಳನ್ನ ಆಡಿದೆ, ಅದಕ್ಕೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ನಾವು ಜಾಕೀರ್ ಅವರಿಗೆ ಕೇಳಬೇಕು. ಇವತ್ತು ಎಲ್ಲಿಗಾದ್ರೂ ಅರ್ಜೆಂಟ್ ಆಗಿ ಊಟವನ್ನು ತೆಗೆದುಕೊಂಡು ಹೋಗ್ಬೇಕಂತಿದ್ರೆ ತಮ್ಮ ರಿಕ್ಷಾವನ್ನ ಕೊಡ್ತೀರಿ, ತಾವುಗಳು ಕೂಡ ದಿನ ಕೆಲಸವನ್ನ ಮಾಡುವವರು. ಸೊ ಹೇಗೆ ಅನಿಸ್ತಾ ಇದೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು? ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಇದು ಬರಲಿಕ್ಕೆ ನನಗೆ ಒಬ್ಬ ದೋಸ್ತ್ ಇದ್ದ, ನಾನು ಬ್ಲಡ್ ಇದು ಡೊನೇಟ್ ಮಾಡ್ತಿದ್ದೆ. ಅದ ನಂತರ ನಾನು ನನ್ನ ಕಾಲೇಜ್ ಲೈಫ್ ಎಲ್ಲ ಬಿಟ್ಟು ನಾನು ಸ್ವಂತ ರಿಕ್ಷಾ ಹಾಕಿದ್ದೇನೆ ಈಗ. ಅದರ ಜೊತೆನೆ ನನಗೆ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ಮನಸ್ಸು ಬಂತು. ಆವಾಗ ನನಗೆ ಪರಿಚಯ ಇರಲಿಲ್ಲ ಮಹೇಶ್ ಅಣ್ಣನದು ಮತ್ತೆ ರಫೀಕ್ ಅಣ್ಣನದು. ಹೀಗೆ ಅವರು ಒಂದು ಪ್ರೋಗ್ರಾಮ್, ಒಂದು ಮೀಟಿಂಗ್ ಕರೆದ್ರು ಹೀಗೆ ಒಂದೊಂದು. ಅದರಲ್ಲಿ ತುಂಬ ಜನ ಇದ್ರು, ಗಣ್ಯರೆಲ್ಲ ಇದ್ರು. ಮತ್ತೆ ಅದರ ನಂತರ ಒಂದು ಊಟದ ಇದು ಹಸಿದವರದ್ದು ಇದನ್ನು ಮಾಡಿದ್ರು. ಮತ್ತೆ ಎಸ್, ನಾನು ಮಹೇಶ್ ಅವರಲ್ಲಿ ಕೇಳಬೇಕು. ಜಾಕೀರ್ ಅವರು ನಿಮ್ಮ ಸಂಸ್ಥೆಯ ಬಗ್ಗೆ ಕುರಿತಾಗಿ ಹೇಳಬೇಕು ಅಂತಿದ್ರೆ, ಇವತ್ತು ಗಾಡಿಯ ವ್ಯವಸ್ಥೆ ಇಲ್ಲ, ಎಲ್ಲಿಂದಾದ್ರೂ ಊಟವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಿದ್ರೆ ಜಾಕೀರ್ ಅವರಿಗೆ ಕಾಲ್ ಮಾಡ್ತೀರಾ? ನನ್ನ ಲೆಕ್ಕಾಚಾರದಲ್ಲಿ ಇವತ್ತು 25,000 ಜನಕ್ಕೆ ಏನು ಊಟ ರೀಚ್ ಆಗಿದೆ. ನಿಜವಾಗಿ ಪಾತ್ರಧಾರಿ ಅವ, ಸೂತ್ರಧಾರಿ ಯಾರಾಗಿರ್ಬೋದು, ಪಾತ್ರಧಾರಿ ಅವ. ನಿಜವಾಗಿ ನಮ್ಗೆ ತುಂಬಾ ಬಾಡಿಗೆ ಕೊಟ್ಟು ಯಾರ ಹತ್ರ ನಮ್ಮಷ್ಟು ಇಲ್ಲ, ನಮ್ಮ ಕಿಸೆಯಿಂದ ಇದು ಮಾಡ್ಬೇಕಾಗ್ತದೆ. ಆದ್ರೂ ಕೂಡ ಅವ ಎಂತ ಬಾಡಿಗೆ ಇದ್ರು ಕೂಡ ಜಾಕೀರ್ ಎಲ್ಲಿದ್ದಿ ಕೇಳಿದ್ರೆ ಅವನು ಅದನ್ನು ಅಷ್ಟಷ್ಟು, ಕೆಲವು ಸಲ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲಾದ್ರು ಅವನಿಗೆ ನಾವು ಲೊಕೇಶನ್ ಕೊಟ್ಟು ಕೂಡಲೇ ಅವನೇ ಹೋಗಿ ಆ ಒಂದು ಊಟವನ್ನು ತಲುಪಿಸಿದಂತ ಕೆಲಸ ಜಾಕೀರ್ ಮಾಡ್ತಿದ್ದೆ. ನಿಜವಾಗಿ ಅವ ಈ ಸಮಾಜ ಸೇವೆ ಇದರಲ್ಲಿ ಅವನು ಗುರುತಿಸಿದ್ದು ಬಹಳ ಸಂತೋಷ. ಖಂಡಿತ. ಒಂದು ಕಾಲ್ ಇದೆ, ಅವರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಕ್ಷಿತ್ ಅಂತ ಹೇಳಿ ಕೆಮ್ಮಣ್ಣಿಂದ ಮಾತಾಡ್ತಾ ಇದ್ದೇನೆ. ಓಕೆ ರಕ್ಷಿತ್ ಅವ್ರು, ಏನ್ ಹೇಳ್ತೀರಾ ಈ ಸಂಸ್ಥೆಯ ಕುರಿತಾಗಿ?
ಸಮಯಮುಖಿ ಹೆಲ್ಪ್ ಲೈನ್ ರಿಜಿಸ್ಟರ್ ಅಂತ ಹೇಳಿ ಇದೆ. ಹಸಿದವರ ಬಾಳಿಗೆ ಆಶಾ ಕಿರಣ ಅಂತ ಹೇಳಿ ಒಂದು ಸಂಸ್ಥೆಯನ್ನ ಓಪನ್ ಮಾಡಿ ನಾವು ಸಮಾಜಕಾರಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಮಹೇಶ್ ಓಡೆ ಇರ್ಬೋದು ಅಥವಾ ರಫೀಕ್ ಕಲ್ಯಾಣ್ಪುರ ಇರ್ಬೋದು, ಜಾಕಿರ್ ಹುಸೇನ್ ಅವರು ಇರ್ಬೋದು ಅಥವಾ ಧನುಷ್ ಓಡೆ ಬಗ್ಗೆ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಸಿದವರಿಗೆ ಊಟ ಕೊಡುವುದಂದ್ರೆ ತುಂಬಾ ಭಾಗ್ಯದ ಕೆಲಸ ಅಂತ ಹೇಳಲಿಕ್ಕೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಖಂಡಿತ. ಹಾಗೆ ಔಷಧ ಇಲ್ಲದವರಿಗೆ ಔಷಧವನ್ನ ಒದಗಿಸಿ ಕೊಡುವುದರ ಮೂಲಕ ಬಹಳ ಸಮಾಜಕಾರಿ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಉತ್ತಮ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ಹಾಗೆ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನ ಒದಗಿಸಿಲ್ಲ ಅಂತ ಹೇಳಿ ಹಾರೈಸ್ತೇನೆ. ಹಾಗೆ ನನ್ನದೊಂದು ಬೇಡಿಕೆಯನ್ನು ಕೂಡ ಅವರ ಮೇಲೆ ಇಟ್ಟಿದ್ದೇನೆ. ಅವ್ರಿಗೆ ಗೊತ್ತಿದೆ ಏನು ಬೇಡಿಕೆ ಅಂತ ಹೇಳಿ, ಅದನ್ನು ಈಡೇರಿಸಿಕೊಳ್ತಾರೆ ಅನ್ನುವಂತಹ ಭರವಸೆ ಕೂಡ ನನ್ನಲ್ಲಿದೆ ಸರ್. ಖಂಡಿತ ಖಂಡಿತ ಸರ್. ಸೊ ಥ್ಯಾಂಕ್ ಯು. ಅವರಿಗೆ ಕಾಲೇಜ್ ಒಂದು ಹುಡುಗಿಗೆ ಮಲಬಾರ್ ಗೋಲ್ಡ್ ಇಂದ ನಾವು ಮೆಡಿಸನ್ ಅವರು ನಮ್ಗೆ ಇಷ್ಟವರೆಗೆ ಮೆಡಿಸನ್ ಯಾವ್ದು ಕೊಡ್ಲಿಲ್ಲ. ಅವ್ರು ಕೊಟ್ಟು ಕೂಡಲೇ ನಾವು ಅವ್ರಿಗೆ ಮಲಬಾರ್ ಅವರಿಗೆ ಒಂದು ರೆಫರಲ್ ಲೆಟರ್ ಕೊಡ್ತೇವೆ ಅಂತ ನಾವು. ಸೊ ಅವರನ್ನು ಕೂಡ ನೇರ ಸಂಪರ್ಕ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸುಧಾಕರ್ ಅವರನ್ನು ನಾವು ಕೇಳಬೇಕು, ನಾನು ಗಮನಿಸಿದ ರೀತಿಯಲ್ಲಿ ಇವರ ಯಾವುದೇ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ರಿ ನೀವು, ಎಲ್ಲಿಯಾದ್ರೂ ಹಣ ಸಂಗ್ರಹ ಮಾಡಬೇಕು ಅಂತಿದ್ರೆ, ಅದ್ರ ಜೊತೆಗೆ ಆಶ್ರಮದ ಕಾರ್ಯಗಳಿರ್ಬೋದು, ಈ ರೀತಿಯ ಕೆಲಸ ಕಾರ್ಯಗಳು ತಮ್ಮ ಸಂಸ್ಥೆಯಿಂದ ನಡೀತಾ ಇದೆ. ಏನ್ ಹೇಳ್ತೀರಾ ಸರ್ ಅದರ ಬಗ್ಗೆ? ತುಂಬಾ ಖುಷಿ ಆಗ್ತದೆ. ಮೊದಲಿಂದನೂ ಸಹಾಯ ಮಾಡುವ ಮನೋಭಾವ ಇದ್ದಿತ್ತು, ಅವ್ರ ಜೊತೆ ಸೇರ್ಕೊಂಡೆ ಉತ್ತಮ ರೀತಿಯ ಕೆಲಸಗಳಲ್ಲಿ ತೊಡಗುತ್ತಿದ್ದೇನೆ. ತುಂಬಾ ಖುಷಿ. ಸೊ ಸಮಾಜ ಸೇವೆಗಾಗಿ ಒಂದು ತಂಡಕ್ಕೆ ಸೇರಿದ್ದೀರಿ. ಸೊ ಬೇರೆಯವರಿಗೆ ಒಂದು ಸಂದೇಶವನ್ನ ಕೊಡ್ಬೇಕು, ಏನ್ ಕೊಡ್ತೀರಾ? ಇನ್ನೂ ಹೆಚ್ಚಿನ ಉತ್ತಮ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕಾಗ್ತದೆ. ಖಂಡಿತ. ಪ್ರತಿಯೊಂದು ರೀತಿಯಲ್ಲಿ ಹಣದಲ್ಲಾಗಲಿ ಇನ್ನು ಹಲವಾರು ರೀತಿಗಳಲ್ಲಿ ನಮಗೆ ಬೇಕಾಗ್ತದೆ. ಅವರ ಸಹಾಯ ಯಾವಾಗಲೂ ನಮ್ಗೆ ಬೇಕಂತ ಕೇಳ್ತೇವೆ. ಖಂಡಿತ. ಜಾಕೀರ್ ಅವರು ಇದರಲ್ಲಿ ಕೆಲಸ ಮಾಡ್ತಿದ್ದೀರಿ, ಸೊ ಸಂಸ್ಥೆಯಿಂದಾಗಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ. ಇವತ್ತು ಹೇಗೆ ಅನಿಸ್ತಾ ಇದೆ ಸಮಾಜ ಸೇವಕರಾಗಿ ಗುರುತಿಸ್ತಾ ಇದ್ದೀರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಎಲ್ಲ ಸ್ನೇಹಿತರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಕೂಡ ನಂಗೆ ಮುಂಚೆನೂ ಕೂಡ ಸೋಷಿಯಲ್ ವರ್ಕ್ ಏನಾದ್ರು ಸಹಾಯ ಮಾಡೋದಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಇನ್ನು ಕೂಡ ಇದರಲ್ಲಿ ಮುಂದೆ ಕೂಡ ಹೋಗ್ಬೇಕಂತ ನಾನು ಇಚ್ಛಿಸ್ತಿದ್ದೇನೆ. ಎಸ್, ಖಂಡಿತ. ಮಹೇಶ್ ಅವರೇ, ನಾನು ಕೇಳಬೇಕು, ಮುಂದಿನ ಯೋಜನೆಗಳು ಏನೆಲ್ಲ ಪ್ಲಾನಿಂಗ್ಗಳಿದೆ ಅದರ ಬಗ್ಗೆ ಕೇಳಬೇಕು. ನಮಗೆ ಮೊದಲಾಗಿ ನಾವು 2 ವರ್ಷ ಈಗ ರೀಚ್ ಆಗ್ತಿದ್ದೇವೆ. ನಾಡ್ದು 23 ಆಗಸ್ಟಿಗೆ 2 ವರ್ಷ ಆಗ್ತದೆ. ನಮ್ಮ ದೊಡ್ಡ ಒಂದು ಯೋಜನೆ ಅಂದರೆ ವಾಹನದ ವ್ಯವಸ್ಥೆ, ಮತ್ತೊಂದು ನಮ್ಮ ಆಫೀಸ್ ಆಗ್ಬೇಕನ್ನುವಂಥದ್ದೊಂದು ನಾವು ಇಟ್ಟಿದ್ದೇವೆ. ಪಾತ್ರೆ ವ್ಯವಸ್ಥೆ ಒಂದು ಸ್ವಲ್ಪ ಕಡೆ ಹೇಳಿದ್ದಾರೆ. ನಮಗೆ ಮೊದಲಾಗಿ ವಾಹನದ ವ್ಯವಸ್ಥೆ ಮತ್ತು ಆಫೀಸ್ನ ವ್ಯವಸ್ಥೆ ಮೊದಲಾಗಿ ಆಗ್ಬೇಕನ್ನುವಂಥದ್ದು ನಾವು ಈಗ ಅದರ ಒಂದು ಕೆಲಸದಲ್ಲಿ ನಾವು ಇದ್ದೇವೆ. ಓಕೆ, ಎಸ್. ಅದಕ್ಕಿಂತ ಮೊದಲು ಸರ್ ಇನ್ನಷ್ಟು ಯೋಜನೆಗಳ ಕುರಿತಾಗಿ ಕೇಳ್ತೀನಿ. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ಎಸ್ ಸರ್. ಸೊ ಸುಧಾಕರ್ ಅವರಲ್ಲಿ ಕೇಳಬೇಕು, ಮುಂದಿನ ಯೋಜನೆಗಳಲ್ಲಿ ಅವ್ರ ಜೊತೆ ಕೈ ಜೋಡಿಸಿಕೊಂಡು ಹೋಗ್ತಿದ್ರಿ, ಏನು ಹೇಳ್ತೀರಾ ಸರ್ ಮುಂದಿನ ಯೋಜನೆಗಳ ಬಗ್ಗೆ? ತಮ್ಮ ಒಂದು ಅನಿಸಿಕೆ ಏನಿದೆ? ಉತ್ತಮ ಕೆಲಸಗಳನ್ನು ಇಲ್ಲಿವರೆಗೆ ಮಾಡಿದ್ದೇವೆ. ಹಲವಾರು ಜನರಿಗೆ ಸಹಕಾರ, 100 ಜನರಿಗೆ ಸಹಕಾರ ಮಾಡಿದ್ದೇವೆ. ಹಾಗೆ ಇನ್ನು ಮುಂದಿನ ಎಲ್ಲ ಕೆಲಸಗಳನ್ನು ಅವರ ಜೊತೆ ಕೈ ಜೋಡಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆ. ಎಸ್. ಜಾಕೀರ್ ಅವರೇ, ಸೊ ಗಾಡಿ ಇನ್ನು ಬರ್ತದೆ, ಸೊ ಏನೆಲ್ಲ ಪ್ಲಾನಿಂಗ್ಗಳಿದೆ? ಏನಾದರೂ ಸಜೆಷನ್ ಈ ಸಂದರ್ಭದಲ್ಲಿ ಕೊಡ್ತೀರಾ ಅಥವಾ ಏನಾದರೂ ಪ್ಲಾನಿಂಗ್ಗಳಿದೆಯಾ ಮುಂದಿನ ಯೋಜನೆಗಳಿಗಾಗಿ? ಪ್ಲಾನಿಂಗ್ ತುಂಬ ಉಂಟು. ಆದರೂ ಕೂಡ ಈಗ ಗಾಡಿಯ ವ್ಯವಸ್ಥೆಯನ್ನು ಮಾಡಿದರೆ ಇನ್ನೂ ಕೂಡ ತುಂಬ ಇದಾಗ್ತದೆ. ಮತ್ತು ಇನ್ನು ಈಗ ಕೊರೋನಾ ಇದರಲ್ಲಿ ನಮಗೆ ಕೂಡ ಒಂಚೂರು ಇದಾಗಿದೆ, ಊಟದ್ದು ಬರೋದು ಒಂಚೂರು ಕಮ್ಮಿ ಆಗಿದೆ. ಅದು ಕೂಡ ಒಂಚೂರು ಗಾಡಿ ವ್ಯವಸ್ಥೆ ಬೇಕು. ನಾವು ಒಂದು 10-15 ಜನರಿಗೆ ಮನೆಗೆ ಬೇಕಾಗುವ ಒಂದು ಆಹಾರವನ್ನು, ಅಕ್ಕಿ ಧಾನ್ಯ ಏನಾದರೂ ಇದ್ರೆ ಕೊಡ್ತಿದ್ದೇವೆ. ಹಾಗೆ ಇನ್ನು ಹೇಳಿಕೆ ಹೋದರೆ ಖಂಡಿತ. ಸೊ ಮಹೇಶ್ ಅವರಲ್ಲಿ ಕೇಳಬೇಕು ಸರ್, ಸೊ ನಾವು ಈ ಜಾಕೀರ್ ಅವರು ಇರ್ಬೋದು ಅಥವಾ ಸುಧಾಕರ್ ಅವರು ಇರ್ಬೋದು, ಅವರ ಮಾತು ಕೆಲಸ ಆದರೂ ನಿಮಗೆ ತುಂಬ ಜನರ ಕೆಲಸದಿಂದ, ತುಂಬ ಜನರ ಸಾಥ್ನಿಂದ ಇವತ್ತು ನೀವುಗಳು ಕೆಲಸದಲ್ಲಿ ಯಶಸ್ವಿಯಾಗಿದ್ದೀರಾ. ನಿಮ್ಮ ಸಂಸ್ಥೆಯ ಕುರಿತಾದ ಒಂದು ಒಂದಷ್ಟು ಯಶಸ್ಸಿನ ಹಿಂದೆ ಇರುವಂಥ ಕೈಗಳ ಕುರಿತಾಗಿ ಏನು ಹೇಳ್ತೀರಾ? ಇವತ್ತು ನಮ್ಗೆ ನೋಡ್ಲಿಕ್ಕೆ ನಾವು 5 ಜನ ತೋರ್ತಾ ಇದ್ದೇವೆ. ಸ್ಥಳ ಕಡಿಮೆ ಆಯಿತು, ಸಮಯ ಕಡಿಮೆ ಇದೆ. ನಿಜವಾಗಿ ನಮ್ಮೊಟ್ಟಿಗೆ ಕೈ ಜೋಡಿಸಿದವರು 100 ಮಂದಿ. ಕಾಡೂರ್ನಲ್ಲಾಗಿರ್ಬೋದು, ತುಂಬಾ ವಿದ್ಯಾರ್ಥಿಗಳು. ನಿಜವಾಗಿ ನಮಗೆ ಕಾಡೂರಲ್ಲಿ ನೋಡ್ಲಿಕ್ಕೆ ತುಂಬಾ ವಿದ್ಯಾರ್ಥಿಗಳೇ, ಮಂದಾರ್ತಿಯಲ್ಲೂ ಕೂಡ ವಿದ್ಯಾರ್ಥಿಗಳೇ ನಮಗೆ ತುಂಬಾ ಇದು ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಮಲ್ಪೆಯಲ್ಲೂ ಕೂಡ ಎಲ್ಲಿ ಹೋದ್ರು ನಮಗೆ ತುಂಬಾ ಸಹಕಾರ ಕೊಟ್ಟದ್ದು ನನಗೆ ಬಹಳಷ್ಟು ಸಂತೋಷ ಆಗ್ತದೆ ವಿದ್ಯಾರ್ಥಿಗಳು. ಯಾಕಂದ್ರೆ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವಕ್ಕೆ ನಾವು ಸನ್ವಿತ್ ದೇವಾಡಿಗೆ ಧನ ಸಂಗ್ರಹಕ್ಕೆ ಹೋದ ಸಂದರ್ಭ, ಅವರ ಊರಿನ ಹಬ್ಬ, ನಾವು ಸಾಧಾರಣ ಒಂದು 9 ಗಂಟೆಗೆ ಧನ ಸಂಗ್ರಹ ಪ್ರಾರಂಭ ಮಾಡಿದ್ದು ಸರ್. ಬೆಳಿಗ್ಗೆ 4 ಗಂಟೆವರೆಗೂ ಏನು ಜನ ಒಂದು 10-12 ಜನ ಇರ್ಬೋದು. ಆದ್ರೂ ಕೂಡ ನಮ್ಮ ಒಂದು ತಂಡ ಒಂದು 10-12
ವಿದ್ಯಾರ್ಥಿಗಳು, ನಾನೊಂದು ಕೆಲ್ಸಕ್ಕೆ ಹೋಗ್ತೇನೆ, ಮತ್ತೆಲ್ಲ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಇದ್ರು. 4:15 ಗಂಟೆ ನಾವು ಮನೆ ಬರುವಾಗ 5:15, ಮರುದಿನ ಅದೇ ದಿನ ಬೆಳಿಗ್ಗೆ 12 ಗಂಟೆ ಮತ್ತೆ ವಾಪಸ್ ಸಂಜೆ 4 ಗಂಟೆವರೆಗೆ ಕಲೆಕ್ಷನ್ ಮಾಡಿ 59,000 ರೂಪಾಯಿ ನಾವು ಅದರಲ್ಲಿ ಯಾವುದೇ ಒಂದು ಇದು ತೆಗೆಯದೆ ಸೀದಾ 59,000 ಚಿಲ್ಲರೆ ನಾವು ಆ ಮಗುವಿಗೆ ಮರುದಿನ ಹಸ್ತಾಂತರ ಮಾಡಿದ್ದೇವೆ. ಎಸ್, ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ಸರ್, ನಮಸ್ತೆ. ಏನ್ ಹೇಳ್ತೀರಾ ಸರ್ ಈ ಕಾರ್ಯಕ್ರಮದಲ್ಲಿ? ತುಂಬಾ ಖುಷಿ ಆಗ್ತಾ ಉಂಟು. ಓಕೆ, ಎಸ್ ಹೇಳಿ ಸರ್, ಹೇಳಿ. ತುಂಬಾ ಖುಷಿ ಆಗ್ತಾ ಉಂಟು ಮಹೇಶ್ ಅವರನ್ನು ನೋಡುವಾಗ. ಓಕೆ, ಎಸ್ ಸರ್, ಅವರ ಮುಂದಿನ ಸೇವಾ ಭವಿಷ್ಯಕ್ಕೆ ಏನು ಶುಭ ಹಾರೈಸ್ತೀರಾ? ಇನ್ನು ಕೂಡ ಸಂಸ್ಥೆಯಿಂದ ತುಂಬಾ ಹೆಲ್ಪ್ ಆಗ್ಲಿಕ್ಕೆ ಉಂಟು, ತುಂಬಾ ಜನರಿಗೆ, ಬಡ ಜನರಿಗೆಲ್ಲ. ಇನ್ನು ಕೂಡ ಆ ಸಂಸ್ಥೆ ಇನ್ನು ಹೆಚ್ಚಾಗಿ ಕೆಲಸ ಮಾಡ್ಲಿ ಅಂತ ಹಾರೈಸ್ತೇನೆ ಅವರಿಗೆ. ಖಂಡಿತ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್ ಸರ್, ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದಲ್ಲಿ ಏನು ಹೇಳಬೇಕು, ಏನಾದರೂ ಒಂದು ಮೆಸೇಜ್ಗಳನ್ನು ಕೊಡಬೇಕು ಅಥವಾ ಏನಾದರೂ ತಿಳಿಸ್ಬೇಕು ಈ ಕಾರ್ಯಕ್ರಮದ ಮೂಲಕ, ಏನು ತಿಳಿಸ್ತೀರಾ? ನಮ್ಮ ಸಂಸ್ಥೆಯು ನಮ್ಮ ನಂತರ 100 ಕಾಲ ಹೀಗೆ ಮುಂದುವರಿಬೇಕಂತ ಇಚ್ಛೆ ಪಡ್ತೇವೆ. ಓಕೆ, ಹಾಗೆ ನಮ್ಮ ಸಂಸ್ಥೆಯು ಇನ್ನೂ ಹೆಚ್ಚಿನ ಹೆಸರನ್ನು ಮಾಡಲಿ ಅಂತ. ಎಸ್, ಖಂಡಿತ. ಎಸ್ ಜಾಕೀರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ಕೊನೆಯದಾಗಿ ಅದೇ ಇನ್ನೂ ಕೂಡ ಹೆಚ್ಚಿನ ಸಹಾಯ ಮಾಡಬೇಕು, ಮತ್ತು ಇನ್ನೂ ಕೂಡ ಮುಂದೆ ಹೋಗ್ಬೇಕಂತ ಆಶಿಸ್ತಿದ್ದೆ. ಖಂಡಿತ. ಎಸ್, ಅವರ ಪರವಾಗಿ ನಾನು ನಿಮ್ಮ ಹತ್ರನೇ ಹೇಳ್ತೇನೆ, ಯಾಕಂದರೆ ಅವರ ಮಾತುಗಳು ಕಡಿಮೆ ಆದರೂ ಕೂಡ ಕೆಲಸ ಜಾಸ್ತಿ ಇದೆ. ಅದರ ಜೊತೆ ಸರ್, ಮುಂದಿನ ಯೋಜನೆಗಳ ಕುರಿತಾಗಿ ಮಾತನಾಡ್ತಾ ಇದ್ವಿ, ಅದರ ಜೊತೆಗೆ ತಮಗೆ ಭಾಳಷ್ಟು ಜನ ಸಹಕರಿಸಿದ್ದಾರೆ, ಅದೆಲ್ಲದರ ಕುರಿತಾಗಿ ಏನು ಹೇಳ್ತೀರಾ? ನಮಗೆ ಸಹಕಾರ ಮಲ್ಬಾರ್ ಗೋಲ್ಡಿನ ರಾಘವೇಂದ್ರ ನಾಯಕ್ ಅಜಕಾರ್ ಮತ್ತೆ ಹಫೀಸ್ ಸರ್, ಮಲ್ಬಾರ್ ಗೋಲ್ಡ್, ಅವ್ರು ನಿಜವಾಗಿ ಮಲ್ಬಾರ್ ಗೋಲ್ಡ್ ನಮ್ಗೆ ಒಳಗೆ ಹೋಗ್ಲಿಕ್ಕೆ ಇದಾಗ್ತದೆ ಅಂತ ಒಂದು ಸಂಸ್ಥೆಯಿಂದ ನಮ್ಗೆ ಉಡುಪಿ ಅಲ್ಪೈನಿಗೆ ದೊಡ್ಡ ಒಂದು ಹೆಲ್ಪ್ ಆಗ್ತಾ ಉಂಟು. ನಿಜವಾಗಿ ತಿಂಗಳು ಈಗ ಆಫೀಸ್ ಬಾಯ್ ಅವರು 3 ಕುಟುಂಬದ ಸಾಮಗ್ರಿಯನ್ನು ಈ ತಿಂಗಳು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಗೆ ಮಲ್ಬಾರ್ ಗೋಲ್ಡ್ ಇಂದ 5 ಕಿಟ್ ಅನ್ನು ಕೂಡ ಈ ತಿಂಗಳು ಕೊಟ್ಟಿದ್ದಾರೆ. ತುಂಬಾ ಸಹಕಾರ. ಅದೇ ರೀತಿ ನಮ್ಗೆ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಇಂದಿರಾ ಮೇಡಮ್ ಆಗಿರ್ಬೋದು, ವಿಜಯ್ ಭಾಯ್ ಮೇಡಮ್, ರಮೇಶ್ ಪೂಜಾರಿ, ಪ್ರೀತಿ ಸಂತೆಗಟ್ಟೆ, ಮತ್ತೆ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಹೋದ್ರೆ ವಿದ್ಯಾರ್ಥಿಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸಚಿನ್ ಮಂದರ್ತಿ ಆಗಿರ್ಬೋದು, ಅಭಿಷೇಕ್ ಶೆಟ್ಟಿ ಕಾಡೂರು, ನಿತಿನಾಚಾರ್ಯ ಕಾಡೂರು, ಶಬರೀಶ, ತುಂಬಾ ಮಂದಿ ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ವಿದ್ಯಾರ್ಥಿಗಳು. ನಿಜವಾಗಿ ಬೇಸರ ಮಾಡಬಾರ್ದು. ಖಂಡಿತ. ಸೊ ಯಾರಾದ್ರೂ ಹೆಸರು ಬಿಟ್ಟು ಹೋದ್ರೆ ಯಾರು ಬೇಜಾರು ಮಾಡಬಾರ್ದು, ಯಾಕಂದ್ರೆ ಸಹಾಯ ಮಾಡಿದಂತ ಕೈಗಳು ತುಂಬಾ ಇದಾವೆ. ಎಸ್, ಖಂಡಿತ. ಒಂದು ಕಾಲ್ ಇದೆ, ಲಾಸ್ಟ್ ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ ಸರ್, ನಮಸ್ತೆ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ ಸರ್, ಸೊ ಏನ್ ಹೇಳ್ತೀರಾ ಸರ್, ಬಹಳ ದೂರದಿಂದ ಕರೆ ಮಾಡಿದ್ರಿ, ಸೊ ಏನ್ ಹೇಳ್ತೀರಾ ಈ ಕಾರ್ಯಕ್ರಮದಲ್ಲಿ? ನಾನು ಮಹೇಶ್ ಅಣ್ಣ ಮತ್ತೆ ರಫೀಕ್ ಅಣ್ಣವರಿಗೆ ನಮಸ್ಕಾರ ಹೇಳ್ತೇನೆ ಫಸ್ಟ್. ನಮಸ್ತೆ. ಎಸ್, ಹೇಳಿ ಸರ್. ಅವರ ಯಾಕಂದ್ರೆ ಖುಷಿ ಆಗುತ್ತೆ ಅವರ ಕೆಲಸ ನೋಡಿ. ಓಕೆ ಸರ್, ಸೊ ಅದ್ರ ಜೊತೆಗೆ ಅವರ ಮುಂದಿನ. ನಮಸ್ತೆ ಸರ್, ಹೇಳಿ ಸರ್. ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಸಹಕಾರ ತುಂಬಾ ನಮ್ಗೆ ಬೇಕು. ಹಿಂದೆಯೂ ಕೂಡ ಕೊಟ್ಟಿದ್ದೀರಾ, ಮುಂದೆಯೂ ಕೂಡ ನಿಮ್ಮ ಸಹಕಾರ ಬೇಕು ಸರ್ ನಮ್ಗೆ. ಯಾವಾಗಲೂ ನಿಮ್ಮೊಟ್ಟಿಗೆ ನಾವಿದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಸಂಸ್ಥೆಯೊಟ್ಟಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ಸರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವುಗಳು ಬಂದಿದ್ದೇವೆ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ನಮಗೆ ಮಾಧ್ಯಮ ಮಿತ್ರರು ತುಂಬಾ ಸಹಕರಿಸಿದ್ದಾರೆ. ಇವತ್ತು ಸ್ಪಂದನ ವಾಹಿನಿ ಆಗಿರ್ಬೋದು, ಅಭಿಮತ ಪತ್ರಿಕೆ ಆಗಿರ್ಬೋದು, ಅದರಲ್ಲಿ ಸಮಾಜ ಸೇವೆಯಲ್ಲಿ ನಿಜವಾಗಿ ನಾನು ಪ್ರತ್ಯಕ್ಷವಾಗಿ ನಾನು ಇದು ಮಾಡ್ಬೇಕಂತ ನಿಮ್ಮ ತೇಜಸ್ ಜೆ ಬಂಗೇರ. ನಿಜವಾಗಿ ನಾನು ಎಲ್ಲಿ ಹೇಳಲೇಬೇಕಾಗ್ತದೆ. ಯಾಕಂದ್ರೆ ನನಗೆ ನನ್ನ ಒಂದು ಸಮಾಜ ಸೇವೆಯಲ್ಲಿ ದೊಡ್ಡದೊಂದು ಕೊಡುಗೆ ಅಂದ್ರೆ ಆದ್ಯ ಮಗು ವಿಚಾರದಲ್ಲಿ, ಆ ಮಗುವಿನ ವಿಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಆ ಕಾರ್ಯಕ್ರಮದಲ್ಲಿ ನಮ್ಗೆ ಆ ಮಗು ಇವತ್ತು ಜೀವಂತವಾಗಿ ಇರ್ಬೇಕಾದ್ರೆ ಆ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಇದು ಮಾಡ್ತೇನೆ. ಅದರಿಂದಾಗಿ ನಿಮ್ಮ ಒಂದು ಸಹಕಾರ ನಾನು ಕೊನೆಯವರೆಗೂ ಮರೀಲಿಕ್ಕಿಲ್ಲ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ತುಂಬಾ ಮಾಧ್ಯಮ ಮಿತ್ರರು ಇದ್ದಾರೆ. ಚೈತ್ರ ಕೋಟ ಆಗಿರ್ಬೋದು, ಮಾಲತಿ ಮೇಡಮ್ ಆಗಿರ್ಬೋದು, ಮಮತಾ ಮೇಡಮ್ ಆಗಿರ್ಬೋದು, ಎಲ್ಲರೂ ನಾವು ಸ್ಮರಿಸ್ತೇವೆ. ಖಂಡಿತ. ಅದರ ಜೊತೆಗೆ ಸರ್, ಫೈನಲಿ ಆಗಿ ಇನ್ನಷ್ಟು ಸೇವಾ ಕಾರ್ಯಗಳು ನಿಮ್ಮಿಂದ ಮುಂದುವರಿಲಿ ಅನ್ನೋದು ನಮ್ಮ ಕಾರ್ಯಕ್ರಮದ ಆಶಯ. ಹಾಗೆಯೇ ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.
ಎಸ್ ವೀಕ್ಷಕರೇ, ಒಂದಷ್ಟು ಮಾತುಕತೆಗಳನ್ನು ಇಷ್ಟೊತ್ತು ನಾವುಗಳು ನಡೆಸಿದ್ವಿ. ಇವತ್ತಿನ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಕಾರ್ಯಕ್ರಮದಲ್ಲಿ ಉಡುಪಿ ಹೆಲ್ಪ್ಲೈನ್ನ ಸದಸ್ಯರಿದ್ದರು, ಪದಾಧಿಕಾರಿಗಳಿದ್ರು. ಬಹಳ ಪ್ರಮುಖವಾಗಿ ಹಸಿದವರ ಬಾಳಿನ ಆಶಾಕಿರಣ ಅನ್ನುವಂಥ ಒಂದು ಟ್ಯಾಗ್ಲೈನ್ ಅನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು, ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಯವರೆಗೆ ಗಮನಿಸಿದರೆ ಲಾಕ್ಡೌನ್ನ ಸಮಯದಲ್ಲಿ 7 ಹಂತದಲ್ಲಿ ಬಹಳಷ್ಟು ಕೆಲಸವನ್ನು, ಕಾರ್ಯಗಳನ್ನು ಮಾಡಿದ್ದಾರೆ. 7 ಹಂತದ ಯೋಜನೆಗಳಲ್ಲಿ 250ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸಹಾಯವನ್ನು ಮಾಡಿಕೊಂಡು ಮುಂದಿನ ಯೋಜನೆಗಳ ಕುರಿತಾಗಿಯೂ ಕೂಡ ನಮಗೆ ತಿಳಿಸಿಕೊಟ್ರು. ಅದರ ಜೊತೆಗೆ ಇಷ್ಟು ದಿವಸದಿಂದ ನಾವುಗಳು ಗಮನಿಸಿದರೆ ರಕ್ತದಾನವನ್ನು ಕೊಡುವಲ್ಲಿಯೂ ಕೂಡ ಈ ಸಂಸ್ಥೆ ಬಹಳಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಹಲವಾರು ಸಮಾಜಮುಖಿ ಚಟುವಟಿಕೆಗಳು ಕೂಡ ತಮ್ಮನ್ನು ತಾವುಗಳು ತೊಡಗಿಸಿಕೊಂಡಿದ್ದಾರೆ. ಅದೆಷ್ಟೋ ಮಕ್ಕಳಿಗೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸಿದ್ದಾರೆ. ಅನಾರೋಗ್ಯದಿಂದ ಇದ್ದಂತಹ ಬಡ ಕುಟುಂಬಗಳಿಗೂ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ಇವರ ಆಶಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.